ನಾನು ಕಾಂತಾರದ್ದು ನಾನು ಇಂಟರ್ವ್ಯೂ ಮಾಡುವಾಗ ರಂಜನ್ ಹತ್ರ ಒಂದು ಮಾತು ಕೇಳಿದ್ದೆ. ರಂಜನ್, ನೆಕ್ಸ್ಟ್ ನಾನು ನಿಮ್ದು ಇಂಟರ್ವ್ಯೂ ಮಾಡುವಾಗ ನೀವು ಸ್ವಲ್ಪ ಅದ್ರ ತುಳು ಕಲ್ತಿರ್ಬೇಕಂತ. ಎಂತೆಲ್ಲ ಪದ ಕಲ್ತಿದ್ದೀರಿ ರಂಜನಿಗೆ? ಇರು ಪಾತ್ರಲ್ಲ ನಾನು ಐಕ್ ರಿಪ್ಲೈ ಅರ್ಥ ಆಪುಂಡು ಮಾತ ಯಾವಲಿ ಮಾರೆ ವಾರಿ ವಾರಿ ಖುಷಿ ಪಂಡ ಚೂರು ಚೂರು ಮಿಸ್ಟೇಕ್ ಬರ್ಪುಂಡು ಮಿಸ್ಟೇಕ್ ಮಲ್ಲದ ಆನ ಪಾತ್ರ ಕಲ್ತಾರ ಕಲ್ತೆ ಅದು ಫೋಟೋ ಅಲ್ಲ, ನಾನು ಪೇಂಟ್ ಪಂಡಿತ್ತು ಅಂತ ಹೇಳಿದ್ರು. ಅಷ್ಟು ರಿಯಲಿಸ್ಟಿಕ್ ಆಗಿ ಉಂಟು. ಸೊ ಅವರ ಕತೆ ಹೇಳುವಾಗ ಉಂಟಲ್ಲ, ಅದು ನಿಮ್ಗೆ ಗೊತ್ತಾಗ್ಬೋದು, ಅವರ ಇಮ್ಯಾಜಿನೇಷನ್. ಸೊ ಅದೇ ಕಲರ್ಫುಲ್ ಆಗಿತ್ತು ಕತೆ ಹೇಳೋ ರೀತಿಯಾಗಿರೋದು, ಆ ನರೇಶನ್. ನಂಗೆ ಭಾರಿ ಖುಷಿ ಆಯ್ತಾ, ಏನೋ ಒಂದು ಸ್ಪೆಷಲ್ ಆಗಿದೆ ಇಲ್ಲಿ. ನಂಗೆ ಭಾರಿ ಖುಷಿ ಇದೆ. ನನಗೆ ದಡ್ಡ ಪ್ರವೀಣ್ ಅಂತ ಕರೀ, ತುಂಬ ಜನ ಕೇಳ್ತಾರೆ ದಡ್ಡ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಅಂತ. ಇಲ್ಲ, ದಡ್ಡ ಅಂತ ಹೇಳಿದ್ರೆ ಬೇಜಾರಲ್ಲ, ನನಗೆ ಅದು ಹೆಮ್ಮೆ. ಅದು ನಿಮ್ಮ ಗುರು ಯಾರು ಅಂತ ಹೇಳಿದ್ರೆ ನೀವು ರಿಷಬ್ ಶೆಟ್ಟಿ ಅವರ ಹೆಸರು ತಗೊಳ್ತೀರಿ. ಅಂದ್ರೆ ನಿಮ್ಮನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದವರು, ನಿಮಗೆ ಲೈಫ್ ಕೊಟ್ಟವರು. ಆಫ್ಟರ್ ಕಾಂತಾರ ನಿಮಗೆ ಸಿಕ್ಕಿದಾರ, ನೀವೀಗ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಅದು ಅವರಿಗೆ ಗೊತ್ತುಂಟು? ಎಲ್ಲ ಗೊತ್ತುಂಟು. ಆಕ್ಚುಲಿ ಸೀರಿಯಸ್ ಹೇಳ್ತಾನೆ, ಅವರು ಡಲ್ಲಾಗಿದ್ದೇವೆ ಎಲ್ಲರೂ, ಹೀಗಿದ್ದೇವೆ. ಅಣ್ಣ ಉಂಟಲ್ಲ, ಅಣ್ಣ ಒಂದು ಪಾಸ್ ಅದರಲ್ಲಿ ಫುಲ್ ಅದೇ ಸ್ಟೈಲಲ್ಲಿ, ಅದೇ ಮೂಮೆಂಟಲ್ಲಿ, ರೆಡಿ 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 ಈಗ ಈ ಥರ ಫುಲ್ಲು ಜೋಶಲ್ಲಿದ್ದಾರೆ. ಅವರ ನೋಡಿ ಆದಮೇಲೆ ನಮಗೆ ನಾವು ಮುಖ ನೋಡೋದು ಎಲ್ಲರೂ, ಇವ್ರು ಅವರಾಗಿದ್ದಾರೆ, ನಾವು ಇರಬೇಕಲ್ಲ ಅಂತ. ಒಂದುವೇ ಬರ್ಪುನ ಜೂನ್ 21 ತಾರೀಕಿಗೆ ಎಂಕಲ್ನ ಆರಾಟ ಸಿನಿಮಾ ಪುರ ಕರ್ನಾಟಕದ ಬಿಡುಗಡೆ ಅವರೊಂದುಂಡು. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತಹ ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ನಾವು ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ಬಹುಶಃ 1-1.5 ವರ್ಷದ ಹಿಂದೆ ಈ ಅತಿಥಿಯನ್ನು ನಾವು ಭೇಟಿಯಾಗಿ ಅವರ ಒಂದು ಬಹಳ ದೊಡ್ಡ ಸಿನಿಮಾದ ಸಂದರ್ಶನವನ್ನು ನಾವು ಮಾಡಿದ್ವಿ. ತುಂಬ ಖುಷಿಪಟ್ಟಿದ್ರಿ ನೀವು. ನಿಮ್ಮ ಚಾನಲಲ್ಲಿ ಅವ್ರನ್ನ ಕರ್ಕೊಂಡು ಬಂದದ್ದಕ್ಕೆ ತುಂಬ ಖುಷಿಯಾಯಿತು ಸರ್ ಅಂತ ಹೇಳಿದ್ರಿ. ಸೊ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖಾಂತರ ಒಬ್ಬ ಬಾಲ್ಯ ನಟನಾಗಿ ಬಣ್ಣ ಹಚ್ಚಿದಂಥ ಒಬ್ಬ ಕಲಾವಿದ, ಕಾಂತಾರ ಹಾಗೂ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ರೀಸೆಂಟಾಗಿ ಸ್ಕ್ಯಾಮ್ 1970 ಅನ್ನೋ ಸಿನಿಮಾದ ಮುಖಾಂತರ ಹೀರೋ ಪಟ್ಟವನ್ನು ಅಲಂಕರಿಸಿ ಈಗ ಮತ್ತೊಮ್ಮೆ ಹೀರೋ ಆಗಿ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ ರಂಜನ್ ಕಾಸರಗೋಡು, ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದಡ್ಡ ಪ್ರವೀಣ. ಈಗ ಅವರು ನಟನೆ ಮಾಡ್ತಾ ಇರುವಂಥ ಆರಾಟ ಅನ್ನೋ ಒಂದು ಕನ್ನಡ ಸಿನಿಮಾ ಜೂನ್ 21ನೇ ತಾರೀಕಿಗೆ ಬಿಡುಗಡೆ ಆಗಲಿಕ್ಕಿದೆ. ಸೊ ಸಿನಿಮಾದ ಕುರಿತು ಕೂಡ ಮಾತನಾಡುವ. ಅದಲ್ಲದೆ ರಂಜನ್ನ ಪರ್ಸ್ನಲ್ ಲೈಫ್ ಹೇಗಿದೆ, ಅವರು ಏನು ಮಾಡ್ತಾ ಇದ್ದಾರೆ, ಬಾಲ್ಯ ನಟನಾಗಿದ್ದವರು ಈಗ ಎಲ್ಲಿಗೆ ಬಂದು ಮುಟ್ಟಿದ್ದಾರೆ, ಮುಂದೆ ಏನು ಮಾಡಲಿಕ್ಕಿದ್ದಾರೆ, ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ಸೊ ನನ್ನ ಜೊತೆಗೆ ಇಂಟರ್ವ್ಯೂಲಿ ಜೊತೆ ಆಗ್ತಾ ಇದ್ದಾರೆ ದಡ್ಡ ಪ್ರವೀಣ ರಂಜನ್ ಕಾಸರಗೋಡು. ಹಾಯ್ ರಂಜನ್, ಹೇಗಿದ್ದೀರಿ? ಸೌಖ್ಯ, ಹೇಗಿದ್ದೀರಾ? ನಾನು ಸೂಪರ್ ಬ್ರದರ್. ಈಗ ಕಾಂತಾರ ಆದಮೇಲೆ ನಾವು ಜೊತೆ ಆಗ್ತಾ ಇದ್ದೇವೆ ನಮ್ಮ ಬೊಂಬಾಟ್ ಸಿನಿಮಾ ಚಾನಲ್ನಲ್ಲಿ. ನಿಮಗೆ ವೆಲ್ಕಮ್. ನಮ್ಮ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕದ ಅಸಂಖ್ಯಾತ ಕನ್ನಡ ಸಿನಿಮಾ ಪ್ರೇಕ್ಷಕರು ನಮ್ಮ ಚಾನಲಲ್ಲಿದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ರಂಜನ್? ಹೇಗೆ ನಡೀತಾ ಇದೆ ಲೈಫ್? ಈಗ ಹೋಗ್ತಾ ಇದೆ. ಒಂದೊಂದು ಸಿನಿಮಾ ಮಾಡ್ತಾ ಇದ್ದೇನೆ, ದೇವರ ದಯದಿಂದ ಸಿಗ್ತಾ ಇದೆ. ಸೊ ಈಗ ಆರಾಟ ಅಂತ ಅದರ ಹೋರಾಟದಲ್ಲಿದ್ದೇನೆ. ಆರಾಟದ ಹೋರಾಟದಲ್ಲಿ ಬರುವಾಗ ಪರೋಟ ತಿಂದು ಬಂದ್ರೆ? ಪರೋಟ ತಿನ್ನಲಿಲ್ಲ. ಆರಾಟ ಆಕ್ಚುಲಿ ಎಲ್ಲರೂ ಆರಾಟನ ಹಾರಾಟ ಅಂತ ಹೇಳ್ತಿದ್ದಾರೆ. ಆ ಉಚ್ಚಾರ ಸ್ವಲ್ಪ ಬದಲಾಗ್ತಾ ಇದೆ. ಇದು ಆರಾಟ. ಸೊ ಆರಾಟದ ಬಗ್ಗೆ ಹೇಳೋದಾದ್ರೆ ದೇವರಿಗೆ ಜಲಕಕ್ಕೆ ಕೊಂಡೋಗುವಂಥದ್ದು. ಸೊ ಈ ಬಲಿಯೋತ್ಸವ ಅಂತ ಹೇಳ್ತಾರಲ್ಲ, ಆದ್ಮೇಲೆ ಜಲಕ್ಕೆ ಕೊಂಡೋಗೋದು. ಸೊ ಆರಾಟ ದೇಹಕ್ಕಲ್ಲ ಮನಸ್ಸಿಗೆ ಅಂತೇಳಿ. ಸೊ ರಂಜನ್, ಹೇಗಿದ್ದೀರಿ? ಹೇಗೆ ನಡೀತಾ ಉಂಟು ಲೈಫು? ಈಗ ಏನು ಮಾಡ್ತಾ ಇದ್ದೀರಿ? ಸಿನಿಮಾ ಬಿಟ್ಟು ಏನು ಮಾಡ್ತಾ ಇದ್ದೀರಿ? ಸಿನಿಮಾ ಬಿಟ್ಟು ಏನು ಮಾಡ್ತಿಲ್ಲ ಈಗ ಸದ್ಯಕ್ಕೆ, ಸಿನಿಮಾದಲ್ಲಿದ್ದೇನೆ. ಸೊ ಸಿನಿಮಾ ಅಂದರೆ ಈಗ ಅದೇ ನೀವು ಹೇಳಿದಾಗೆ ಸ್ಕ್ಯಾಮ್ 1770 ಪ್ರಮೋಷನ್ ಆಗಿ ಹೋದೆ. ಸೊ ಈಗ ಆರಾಟದಲ್ಲಿದ್ದೇನೆ, ಆರಾಟ ಪ್ರಮೋಷನ್ಸಲ್ಲಿ. ಮತ್ತೆ ಒಂದು ಮಗ್ಗಿ ಪುಸ್ತಕ ಅಂತ ಹೇಳಿ ಒಂದು ಸಿನಿಮಾ, ಅದು ಕೂಡ ಹೀರೋ ಆಗಿಯಾ? ಅದರಲ್ಲಿ ಒಂದು ಸಣ್ಣದಂತ ಹೇಳ್ತಾ ಇದ್ದೀರಿ, ನಾಡೋದು ನೋಡುವಾಗಲೇ ಗೊತ್ತಾಗ್ತದೆ ಹೀರೋವೇ ಅದು. ಮೇನ್ ಲೀಡ್ ಅದೇ ಹೀರೋ ಅಂತ ಹೇಳಿಕ್ಕೆ ಆಗುದಿಲ್ಲ. ಹೀರೋ ಬಾಡಿ ಬೇಕು, ಹೈಟ್ ಬೇಕು, ನಾವಿಲ್ಲಿದೆ. ಇಲ್ಲಪ್ಪ, ನಾವು ರೀಸೆಂಟ್ ನಿಮ್ದು ಅದೇ ಇದು ರೀಸೆಂಟ್ ಒಂದು ಹೀರೋ ಆಗಿ ಬಂತಲ್ಲ, ಸ್ಕ್ಯಾಮ್ 1770. ನಿಮ್ಮ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ ನಾವೊಂದು ನಮ್ಮ ಮನಸ್ಸಲ್ಲಿ ಬಂದ ಮಾತು ಏನಂತ ಹೇಳಿದ್ರೆ, ಈ ಹುಡುಗ ಫ್ಯೂಚರಲ್ಲಿ ದೊಡ್ಡ ಹೀರೋ ಆಗ್ತಾನೆ ಅಂತ. ಬಹುಶಃ ಈಗ ನಮ್ಮ ಆ ಸಿನಿಮಾವನ್ನು ನೋಡಿದಂಥ ನಮ್ಮ ಸಬ್ಸ್ಕ್ರೈಬರ್ ಕೂಡ ಖಂಡಿತವಾಗ್ಲೂ ಮನಸ್ಸಲ್ಲಿ ಒಂದು ಇಟ್ಕೊಂಡಿರ್ಬೋದು, ಇಲ್ಲ ರಂಜನಿಗೆ ಕೆಪಾಸಿಟಿ ಇದೆ, ಬಹುಶಃ ಸ್ವಲ್ಪ ಬಾಡಿ ಬಲ್ಕ್ ಆಗಿ ಇನ್ನೊಂಚೂರು
ಹೌದು. ಹೀರೋ ತರ ಕಾಣಿಸ್ಲಿಕ್ಕೆ ಈಗ ನೀವು ಸ್ವಲ್ಪ ಒಂಚೂರು ದಪ್ಪ ಆಗಿದೆ. ವರ್ಕೌಟ್ ಆಗ್ಬೇಕು, ಇನ್ನೊಂಚೂರು ವಯಸ್ಸು ಕೂಡ ಆಗ್ಬೇಕು ಅದಕ್ಕೆ. ಯಾರಿಗೆ ಎಷ್ಟು actually- ಪ್ರಾಯ ಈಗ ನಿಮ್ಗೆ? ಈಗ ಆ್ಯಕ್ಚುಲಿ 24 ವರ್ಷ. ಓಕೆ. ಸೊ ಯಾರಿಗೂ ಪರಿಚಯ ಸಿಗ್ತಿಲ್ಲ ಹಾ. ನನ್ನದು. ತುಂಬ ಜನ ನನಗೆ ತುಂಬ ಜನ ನಿನ್ನೇನೋ ಒಂದು ಇವೆಂಟ್ ಇತ್ತು ಅಲ್ಲಿ ಹೋದಾಗ ಯಾರಿಗೂ ಗುರ್ತ ಸಿಗ್ತಿಲ್ಲ. ಸೊ ಎಲ್ಲರೂ ಹೇಳ್ತಿರೋದು ಅದೇ, ಇದು ಬಂದ ಕೂಡಲೇ ನಮ್ಮ ಹರ್ಷಣ್ಣ ಹೇಳಿದ್ದಾರೆ, ಅವ್ರು ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಎಲ್ಲರನ್ನು. ಸೊ ಟೀಮಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ಪ್ರವೀಣ ಅಂತ ಹೇಳಿ ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು ಅಂತ ಹೇಳುವಾಗ ಎಲ್ಲರೂ ಸೈಲೆಂಟ್. ಪ್ರವೀಣ ಅಂತ ಹೇಳುವಾಗ ಚಪ್ಪಲೆ ಬರೋದು. ಸೊ ಪ್ರವೀಣ ಅಂತ ತುಂಬ ಹಚ್ಕೊಂಡಿದ್ದಾರೆ ಜನರು, ಅದಕ್ಕೆ ನಾನು ಯಾವಾಗಲೂ ಋಣೆ. ಯಾಕೆಂದರೆ ಈಗ ರಂಜನ್ ಯಾರು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದಡ್ಡ ಪ್ರವೀಣ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಪ್ರವೀಣ ಅಂತಲೇ ಕರೀದಲ್ಲ ನನಗೆ. ಸೊ ಆ ಹೆಸರು ನಂಗೆ ಆ್ಯಕ್ಚುಲಿ ಆಶೀರ್ವಾದ. ಇನ್ನೊಂದು ಯಾರಿಗೂ ಗುರ್ತ ಸಿಗ್ತಿಲ್ಲ, ನಾನು ಸ್ವಲ್ಪ ದಪ್ಪ ಇದ್ದೇನೆ ಈಗ. ಸೊ ಯಾರಿಗೂ ಗುರ್ತ ಸಿಗ್ತಿಲ್ಲ ಫಸ್ಟ್ ಆಫ್ ಆಲ್. ಅದರ ಹೋರಾಟದಲ್ಲೂ ಇದ್ದೇನೆ ನಾನು ಪ್ರವೀಣ ಅಂತ. ಎಸ್, ಈಗ ನಾವು ಒಂದು ತುಂಬ ಹಸಿರಿರುವಂಥ ಜಾಗ, ಒಂದು ಭಾರಿ ಒಳ್ಳೆ ಲೊಕೇಶನಲ್ಲಿ ಸಂದರ್ಶನ ಮಾಡ್ತಾ ಇದ್ದೇವೆ. ಸ್ಪೆಷಲಿ ಈ ಒಂದು ಜಾಗದ ಯಾರು ಮಾಲೀಕರಿದ್ದಾರೆ ಈಗ ನಾವೊಂದು ನಮ್ಮ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಒಂದು ವಿಶೇಷ ಜಾಗ, ಬಹುಶಃ ನಮ್ಮ ಕ್ಯಾಮರಾ ಜಸ್ಟ್ ಒಂದು ಟಿಲ್ಟ್ ಮಾಡಿ ತೋರಿಸಿ. ಭಾರಿ ಒಂದು ಒಳ್ಳೆಯ ತೋಟ, ಅಂದರೆ ಅಡಿಕೆ ಆಗಿರ್ಬೋದು, ಕಂಗಾಗಿರ್ಬೋದು, ಸಿಕ್ಕಾಪಟ್ಟೆ ಒಳ್ಳೆಯ ಲೊಕೇಶನ್ನು. ನೀವು ನಮ್ಮ ಸಾಕಷ್ಟು ಇಂಟರ್ವ್ಯೂಗಳನ್ನು ಗ್ರೀನರಿಯಲ್ಲೇ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ. ಇವತ್ತು ಕೂಡ ರಂಜನನ್ನ ಕರ್ಕೊಂಡು ಇನ್ನೊಂದು ಏನೋ ಒಂದು ಸ್ಪೆಷಲ್ ಜಾಗಕ್ಕೆ ನಾವು ಬಂದಿದ್ದೇವೆ. ರಂಜನ್, ಹೇಳಿ, ಈಗ ಆರಾಟ ಸಿನಿಮಾ ಹೇಗೆ ಬಂತು ನಿಮಗೆ? ಯಾರು ಅಪ್ರೋಚ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಇಂಥ ಒಂದು ಸ್ಕ್ರಿಪ್ಟ್ ಇದೆ, ನೀವು ಹೀರೋ ಆಗಿ ಮಾಡಬೇಕು ಅಂತ? ಫಸ್ಟಿಗೆ ಕಾಲೆಲ್ಲ ಬರುವಾಗ ಸ್ವಲ್ಪ ಡೌಟ್ ಆಗ್ತಾ ಇತ್ತ, ನಾನು ಹೀರೋ, ನನ್ನನ್ನು ಯಾರು ಮಾರೆ ಕಾಂಟ್ಯಾಕ್ಟ್ ಆ ಥರ ಇತ್ತ? ಅಂದರೆ ಫಸ್ಟಿಗೆ ಅವ್ರು ಹೀರೋ ಅಂತ ಹಾಗೇನು ಮಾತಾಡಲಿಲ್ಲ. ಆ್ಯಕ್ಚುಲಿ ಹೀರೋ ಅಂತೇಳಿ ಇಲ್ಲ ಆ್ಯಕ್ಚುಲಿ. ಸೊ ಅದು ನಾನು ಅದು ಕನ್ಸಿಡರ್ ಮಾಡೋದಿಲ್ಲ. ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ, ಆಯಿತಾ, ಕಲಾವಿದಾಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ. ಸೊ ಅದರಲ್ಲಿ ನನಗೆ ಫಸ್ಟಿಗೆ ಕಾಲ್ ಬಂದದಂದರೆ ಪ್ರಕಾಶ್ ಅಣ್ಣ ಅಂತ. ಆ್ಯಕ್ಚುಲಿ ನನಗೆ 2 ಸಿನಿಮಾನು ಪ್ರಕಾಶ್ ಅಣ್ಣನೇ ಕಳಿಸಿರೋದು. ಸ್ಕ್ಯಾಮ್ 70-70 ಪ್ರಕಾಶ್ ಅಣ್ಣನೇ ನನಗೆ ಹೇಳಿರೋದು. ಸೊ ಪ್ರಕಾಶ್ ತುಮಿನಾಡು, ರಾಂಪಣ್ಣನೇ ಹೇಳುದು. ಆ ಸಿನಿಮಾದಲ್ಲೇ ಹೇಳಿದ್ರು ನನಗೆ ಇದು ಸ್ಕ್ಯಾಮ್ ಅಲ್ಲಿ. ಈ ಸಿನಿಮಾದಲ್ಲಿ ಅವ್ರು ಫೋನ್ ಮಾಡಿ ಮಗ ಕತೆ ಕೇಳು ಅಂತೇಳಿ ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಇವರು ಭಾಗ್ಯರಾಜ್ ಅಂತ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಅವರ ಮುಖಾಂತರ ನನಗೆ ಬಂತು, ಲೈಕ್ ಕಾಲ್ ಬಂತು. ಹೇಳಿದರು, ಇದು ಇಂಥ ಒಂದು ಸಿನಿಮಾ ಇದೆ, ಸೊ ನಾವೆಲ್ಲ ಸೇರ್ಕೊಂಡು ಮಾಡುವಂಥದ್ದು, ಸ್ವಲ್ಪ ಸಹಕರಿಸ್ಬೇಕು ಹಾಗೆ ಹೀಗೆ ಅಂತ ತುಂಬ ಹೇಳಿದರು. ನನಗೆ ಭಾರಿ ಖುಷಿ ಆಯ್ತು ಆ್ಯಕ್ಚುಲಿ ಅವ್ರು ಮಾತಾಡುವ ರೀತಿಯಲ್ಲಿ ನೋಡಿ. ಮತ್ತು ಕತೆ ಕೇಳಲಿಕ್ಕೆ ನಾನು ನೆಕ್ಸ್ಟ್ ಬರಬೇಕು, ಮತ್ತು ವರ್ಕ್ಶಾಪು ಇದೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ ಮಾಡಿದರೆ ಇನ್ನೂ ಬೆಟರ್ ಅಲ್ವಾ, ಇನ್ವಾಲ್ವ್ ಆಗೋದು. ಸೊ ಅಲ್ಲಿ ಹೋಗಿ ಹೋದ ಕೂಡಲೇ ಇವರು ಹರ್ಷಣ್ಣ, ಅದೇ ಅವರ ತಮ್ಮ, ಭಾಗ್ಯನ ತಮ್ಮ ಆ್ಯಕ್ಚುಲಿ, ಅವರ ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಅವರು ಸ್ಕ್ರಿಪ್ಟ್ ಸೂಪರ್ವೈಸರ್ ಆಗಿದ್ರು. ಅವರು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಇದ್ರು. ಸೊ ಅವರು ನನಗೆ ಕಂಪ್ಲೀಟ್ ಆಗಿ ಸ್ಟೋರಿ ವೈಸ್ ಎಲ್ಲ ಹೇಳ್ತಾರೆ. ನಂಗೆ ಸ್ಟೋರಿ ಭಾರಿ ಇಷ್ಟ ಆಗ್ತದೆ. ಯಾಕಂದರೆ ಒಂದು ಸಿನಿಮಾದಲ್ಲಿ ನಮ್ಮ ಊರಿನ ಒಂದು ಕಲ್ಚರನ್ನು ಕಾಣಿಸ್ತಾ ಇದ್ದಾರೆ. ಸೊ ಕಲ್ಚರನ್ನು ಕಾಣಿಸುವ ರೀತಿಯಲ್ಲಿನೂ ನೇಟಿವ್ ಆಗಿರುವಂಥ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ಮಾಡುವ ರೀತಿ ಬಾಲ್ಯಕಾಲ ನೆನಪಾಗುವಂಥದ್ದು. ಸೊ ಎಲ್ಲ ಅಲ್ಲಿ ಊರಿನವ್ರು ಹೇಗೆ ಸಿನಿಮಾ ಮಾಡಿದ್ದಾರೆ ಅಂದರೆ, ಊರಲ್ಲಿ ಏನು ನಡೀತಿದೆ ಅದೇ ಮಾಡಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಆ ಥರನೂ ಇಲ್ಲ, ಈ ಥರನೂ ಇಲ್ಲ, ನ್ಯಾಚುರಲ್ ಆಗಿ ಬಂದಿದೆ. ಎಲ್ಲರ ಆ್ಯಕ್ಟಿಂಗ್ ಸಹ ನಾನು ಹೇಳೋದು, ಎಲ್ಲರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಗ ನಾನು ಕತೆ ಕೇಳುವಾಗನೇ ಇಮ್ಯಾಜಿನೇಷನ್ ಮಾಡ್ತಿದ್ದೆ ಅಲ್ಲ, ನಮ್ಮ ಡೈರೆಕ್ಟರ್ ಪುಷ್ಪರಾಜ್ ಇದ್ದಾರಲ್ಲ ಸರ್, ಮಲ್ಲಾರಬೀಡು. ಸೊ ಸರ್ ಅವರು ಆ್ಯಕ್ಚುಲಿ ಪೇಂಟರ್. ಆರ್ಟ್ ಬರ್ಸ ಒಂದೇ ನಿಮಿಷ ನಿಲ್ಲಿ ರಂಜನ್, ಒಂದು ಸ್ಟಾಪ್ ಕೊಡುವ. ಒಂದು ಮಳೆ ಮಾರ ಎಲ್ಲಿ ಹೋದ್ರೆ ಸಹ ನಮ್ಮೊಂದು ಮಳೆಯಿಂದ ಬಿಡ್ತೀವಿ. ಮೊನ್ನೆ ಇಂಟರ್ವ್ಯೂ ಮಾಡುವಾಗ ಸಹ ಮಳೆ, ಈಗ ಮಾಡುವಾಗ ಸಹ ಮಳೆ. ಪರವಾಗಿಲ್ಲ, ಮಳೆ ಬರ್ಲಿ ಏನು ಬರ್ಲಿ, ನಾವು ನಮ್ಮ ಕೆಲಸ ಮಾಡ್ಬೇಕಷ್ಟೇ. ರಂಜನ್, ಡೈರೆಕ್ಟರ್ ಬಗ್ಗೆ ಹೇಳ್ತಾ ಇದ್ರಿ, ಪುಷ್ಪರಾಜ್ ರೈ ಮಲ್ಲಾರಬೀಡು. ಅವರು ಪುಷ್ಪ ಸರ್ ಆ್ಯಕ್ಚುಲಿ ಆರ್ಟಿಸ್ಟ್. ನಾನು ಅವ್ರ ಮನೆಗೆ ಹೋದಾಗ ಒಂದು ಇದಿದೆ ನಮ್ಮ ಎಂತ ಶೀರಾ, ಕೇಸರಿಬಾತ್, ಇದೆಲ್ಲ ಫ್ರೇಮ್ ಮಾಡ್ಕೊಂಡು ಹಾಕಿದ್ದಾರೆ ಫೋಟೋ. ನಾನು ಹೇಳಿದೆ, ಸರ್ ಇದನ್ನು ಕೇಸರಿಬಾತ್ ಇದೆಲ್ಲ ಫೋಟೋ ಹಾಕಿದ್ರಿ ನೀವು ಗೋಡೆಯಲ್ಲಿ? ಅದು ಫೋಟೋ ಅಲ್ಲ, ನಾನು ಪೇಂಟ್ ಮಾಡಿದ್ದು ಅಂತ ಹೇಳಿದರು. ಅಷ್ಟು ರಿಯಲಿಸ್ಟಿಕ್ ಆಗಿ ಉಂಟು. ಸೊ ಅವರ ಕತೆ ಹೇಳುವಾಗ ಉಂಟಲ್ಲ, ಅದು ನಿಮ್ಗೆ ಗೊತ್ತಾಗ್ಬೋದು, ಅವರ ಇಮ್ಯಾಜಿನೇಷನ್. ಸೊ ಅದೇ ಕಲರ್ಫುಲ್ ಆಗಿತ್ತು ಕತೆ ಹೇಳೋ ರೀತಿಯಾಗಿರ್ಬೋದು, ಆ ನರೇಷನ್ನು. ನಂಗೆ ಭಾರಿ ಖುಷಿ ಆಯ್ತು. ಏನೋ ಒಂದು ಸ್ಪೆಷಲ್ ಆಗಿದೆ ಇಲ್ಲಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಂಗೆ ಭಾರಿ ಇಷ್ಟ ಆಯಿತು. ಹಾಗೆ ಮುಂದಕ್ಕೆ ಹೋಗ್ತಾ
ವರ್ಕ್ಶಾಪ್ ಎಲ್ಲ ಸ್ಟಾರ್ಟ್ ಆಯಿತು. ವರ್ಕ್ಶಾಪಲ್ಲಿ ನನಗೆ ಉತ್ಸವ್ ವಾಮಂಜೂರು ನಿಮಗೆಲ್ಲ ಗೊತ್ತಿರ್ಬೋದು. ಹೌದಪ್ಪ, ಎಲ್ಲ ನಾಟಕ ರಂಗಭೂಮಿಯ ಕಲಾವಿದ ಉತ್ಸವ್ ವಾಮಂಜೂರು ಸಿಕ್ಕಿದ್ರು. ಅವರು ಒಳ್ಳೆ ಕ್ಲೋಸ್ ಆದರು. ಮತ್ತು ವೆನ್ಯರೈ ಅವರು ಸಹ ಒಳ್ಳೆ ಫ್ರೆಂಡ್ಲಿ, ಅಂದರೆ ಎಲ್ಲರೂ ಫ್ರೆಂಡ್ಲಿಯಾಗಿ ನಮಗೆ ಒಂದು ಫ್ಯಾಮಿಲಿ. ನಮ್ಮ ತುಳು ಇಂಡಸ್ಟ್ರಿದ ಒಬ್ಬ ಲೆಜೆಂಡರಿ ಆಕ್ಟರ್ ಚೇತನ್ ರೈಮಾಣಿ ಅವರ ಮಗಳು. ಸೊ ಅವಳ ತಂಗಿ ಇದ್ರು ಚೋಟು. ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಇದು ಮಾಡ್ತಾರೆ. ಸೊ ಅವಳು ಸಹ ಭಾರಿ ನನ್ನ ಹತ್ರ ಭಾರಿ ಫ್ರೆಂಡ್ಸ್, ಇದು ಜಾಲಿಯಲ್ಲಿ ಇರೋದು ನಾವು. ಸೊ ಹಾಗೆ ಎಲ್ಲ ಫ್ಯಾಮಿಲಿಯಾಗಿ ಒಂದು ರೂಪುಗೊಳ್ತು ಟೀಮಲ್ಲಿ. ಆಗ ಮುಂದಕ್ಕೆ ಹೋಗ್ತಾ 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 ಕಥೆನೂ ಒಳ್ಳೆ ಎಂತ ಚುರುಕಾಗಿ ಬಂತು. ಅಲ್ಲ ರಂಜನ್, ಈಗ ಇಷ್ಟು ಸಿನಿಮಾ ಮಾಡಿದಿರಿ ಆಸ್ ಅ ಕಲಾವಿದನಾಗಿ, ಹೀರೋ ಆಗಿ ಕೂಡ. ಬಟ್ ಈಗ ಇನ್ನೂ ಒಂದು ಹೊಸ ಸಿನಿಮಾ ಬಂದು ಪುನಃ ನಾವು ಇದು ಟ್ರಯಲ್ ಅಂಡ್ ಎರರ್ ಸ್ವಲ್ಪ ಮಾಡುವ ಅಂತ ಹೇಳುವಾಗ ಅದ್ರ ಮುಜುಗರ ಆಗ್ತದ ಅಥವಾ ಟೈಮ್ ಕೊಡು ಅಂತ ಆಗ್ತದೆ, ಹೇಗೆ ಅದು? ಯಾವುದು ಈಗ ನಾವು ಇದು ಏನಂದ್ರೆ ಪ್ರಾಕ್ಟೀಸ್ ಮಾಡಿ ಮಾಡುವ ಅಂತ ಹೇಳ್ತಾರೆ, ಯಾವ ತರ ತಗೊಳ್ತೀರ? ಇಲ್ಲ, ಆ್ಯಕ್ಚುಲಿ ನಾನು ಹೇಳ್ತೇನೆ, ಪ್ರಾಕ್ಟೀಸ್ ಅಂತ ಹೇಳಿದರೆ ವರ್ಕ್ಶಾಪ್ ಅಂತ ಹೇಳೋದು ನಮ್ಮ ಎಲ್ಲದಕ್ಕೂ ನನಗೆ ಆ್ಯಕ್ಚುಲಿ ದನ ಸ್ವಲ್ಪ ಹೆದರಿಕೆ ಆಯಿತು, ಓಡಿಸಿದೆ ಅದಕ್ಕೆ. ಸೊ ಈ ವರ್ಕ್ಶಾಪ್ ಅಂತ ಹೇಳೋದು ನನಗೆ ಫಸ್ಟಿಗೆ ಹೆಲ್ಪ್ ಮಾಡಿದೆ ವರ್ಕ್ಶಾಪ್. ಸ್ವಲ್ಪ ಕಮ್ಮಿ ಆಯಿತು ಹೇಳಿ. ನಿಮಗೆ ಗೊತ್ತಿರ್ಬೋದು, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ. ನಾನು ಆ ಮೇಘಲಲ್ಲಿ ಇರಲಿಲ್ಲ. ತುಂಬ ಫ್ರೆಶರ್. ಹುಲಿವೇಷ ಎಲ್ಲ ಆಗ್ತಾ ಇದ್ದೆ, ಚಬ್ದವೇಷ ಹುಲಿವೇಷ ಎಲ್ಲ ಆಗ್ತಿದ್ದೆ, ಅಷ್ಟೇ ಬಿಟ್ಟರೆ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ ನನಗೆ. ಅಲ್ಲಿ ವರ್ಕ್ಶಾಪಲ್ಲೇ ನಾನು ಕಲ್ತಿರೋದು. ಮತ್ತು ರಿಷಬ್ ಅಣ್ಣ ಆಗಿರ್ಬೋದು, ರಾಜಣ್ಣ, ರಾಜ್ ಬಿ ಶೆಟ್ಟಿ ರಾಜಣ್ಣ ಆಗಿರ್ಬೋದು, ಇವರೆಲ್ಲ ಕಲಿಸಿದ್ರು. ಮತ್ತು ನಮ್ಮ ಮೈಸೂರು ಸರ್ ಇದ್ದಾರೆ, ಗುರು ಸರ್ ಅಂತ, ಅವ್ರು ನಮ್ಮ ಕ್ಲಾಸಿಗೆ ಅಂದರೆ ಕ್ಲಾಸ್ ತೆಗಿಲಿಕ್ಕೆ ಬಂದಿದ್ರು. ಸೊ ಪ್ರಾಕ್ಟೀಸ್ ಅಂತ ಹೇಳೋದುಂಟಲ್ಲ, ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಗೋದು. ಈಗ ಎಷ್ಟೇ ಸಿನಿಮಾ ಮಾಡಿದ್ರು ಸಹ ಅದಕ್ಕೆ ಆ ಕ್ಯಾರೆಕ್ಟರ್ ಬೇರೆ ಬೇರೆ ಇರ್ತದೆ, ಆ ಕತೆ ಬೇರೆ ಬೇರೆ ಇರ್ತದೆ. ಸೊ ವರ್ಕ್ಶಾಪ್ ಅಂತ ಹೇಳೋದು ಒಳ್ಳೇದು ಮಾಡಿದರೆ. ಅದರಲ್ಲಿ ಮುಜುಗರ ಅಂತ ಉಂಟು, ಮುಜುಗರ. ಸೊ ನನಗೆ ಈಗ ಸಹ ಅಷ್ಟೇ, ಈಗ ಸಹ ಯಾರಾದರೂ ನನಗೆ ಹೇಳಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಕೊಟ್ಟರೆ ಮಾತ್ರ ನನಗೆ ಅದು ತಗೊಳ್ಲಿಕ್ಕೆ ಆಗ್ತಾ ಉಂಟು. ಅಂದರೆ ಅದು ಇನ್ನೂ ಒಳ್ಳೆಯದು ನಮಗೆ. ಇಂಪ್ರೂವೈಸೇಷನ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ, ಈಗ ನೀವು ನಾರ್ಮಲ್ ಡೇಸ್ ಅಲ್ಲಿ ರಂಜನ್ ಸಿನಿಮಾದ ಬಗ್ಗೆ ಏನೆಲ್ಲ ತಿಳಿತಾ ಇದ್ದಾರೆ? ಅಂದ್ರೆ ಲೈಕ್ ಈಗ ಬೇರೆ ಸಿನಿಮಾಗಳು ಬರುವಾಗ ಅದನ್ನು ನೋಡುವಂಥದ್ದು, ಅಥವಾ OTT ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ವಿಭಿನ್ನ ಶೈಲಿಯ ಸಿನಿಮಾಗಳು ಬರುವಾಗ ಅದನ್ನು ನೋಡುವಂಥದ್ದು, ಒಂದು ರಂಗಭೂಮಿ ನಾಟಕ ಆಗಿದ್ರೆ ಅಲ್ಲಿ ಟಿಕೆಟ್ ತಗೊಂಡು ಹೋಗಿ ಅಲ್ಲಿ ಸುಮ್ಮನೆ ಕೂತು ಅವರ ಎಕ್ಸ್ಪ್ರೆಷನ್ಸ್ ಅದನ್ನು ಗಮನಿಸುವಂಥದ್ದು, ಅಥವಾ ಮನೆಯಲ್ಲೇ ಮತ್ತೆ ಬೇರೆಗಳು ಸಿನಿಮಾಗಳು ನೋಡಿ ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮ ಬೇರೆ ಟೈಪಿನ ಎಕ್ಸ್ಪ್ರೆಷನ್ ಅನ್ನು ಟ್ರಯಲ್ ಮಾಡುವಂಥದ್ದು, ಆ ಥರದ್ದು ಏನಾದರೂ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಾಕ್ಟೀಸಸ್ ಹೇಗಿದೆ? ನನಗೆ ಪ್ರಾಕ್ಟೀಸ್ ಅಂತ ಹೇಳಿದರೆ ಹಾಗೆಲ್ಲ ಇದು ಎಡ್ಡೆಗೆ ಒಂದು ಹೇಳಿಗುಂಟು. ನೀವು ವರ್ಕ್ಶಾಪ್ ಬಗ್ಗೆ ಹೇಳಿದ್ರಲ್ಲ, ವರ್ಕ್ಶಾಪ್ ಬಗ್ಗೆ ಹೇಳೋದಾದ್ರೆ ಅನಂತನಾಗ್ ಸರ್ದು ಒಂದು ಕತೆ ಉಂಟು. ನೋಡಿ, ವರ್ಕ್ಶಾಪ್ ಅಂತ ಹೇಳೋದು ಪ್ರಾಕ್ಟೀಸ್. ಅವರು ರೂಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸರ್ಕಾರಿ ಟೈಮಲ್ಲಿ. ನನಗೆ ಅದು ಹೇಳಿ ಗೊತ್ತು, ಕಲಾವಿದ ಆದರೂ ಕೂಡ ರಾತ್ರಿ ಎಲ್ಲ ಪ್ರಾಕ್ಟೀಸ್. ಆ ಒಂದೇ ಲೈನ್ ಅಲ್ಲಿ ಹೇಳುವಂತ ಸೀನ್ ಇದೆ, ಕೋರ್ಟ್ ಸೀನ್. ಅದರಲ್ಲಿ ನೀವು ಎಲ್ಲ ಅಣ್ಣ ಸಹ ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ, ಲೈಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಕೂಡ. ಇದರಲ್ಲಿ ರೂಮಲ್ಲಿ ಹೋಗಿ ರೂಮಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರು ರಾತ್ರಿ ಹೊತ್ತಲ್ಲೆಲ್ಲ ಅಂತ. ನೋಡಿ, ಪ್ರಾಕ್ಟೀಸ್ ಅಂತ ಹೇಳೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವಾಗಲೇ ನೀವು ಇಂಥದೇ ಮಾಡಿ ಪ್ರಾಕ್ಟೀಸ್ ಮಾಡ್ತಾನೆ ಮಾಡ್ಬೇಕು. ವರ್ಕ್ಶಾಪ್ ಅಂತ ಹೇಳೋದುಂಟಲ್ಲ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗುವಂಥದ್ದು, ಕ್ಯಾರೆಕ್ಟರ್ಗೆ ತುಂಬ ಇನ್ವಾಲ್ವ್ ಆಗ್ಲಿಕ್ಕೆ ಆಗುವಂಥದ್ದು ವರ್ಕ್ಶಾಪ್. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ವರ್ಕ್ಶಾಪಲ್ಲೇ ಬಾಕಿ ಇದ್ದ ಕ್ಯಾರೆಕ್ಟರ್ಗಳಿದ್ದಾರಲ್ಲ, ಯಾರು ಆರ್ಟಿಸ್ಟ್ಗಳಿದ್ದಾರಲ್ಲ, ಇಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ, ಅಲ್ಲಿ ಟಚ್ ಆಗೋದು ನಮಗೆ. ಅಲ್ಲಿ ಒಂದು ಪ್ರೀತಿ ಬಾಂಡಿಂಗ್ ಬೆಳೆದಾಗ, ಒಂದು ಫ್ಯಾಮಿಲಿ ಥರ ಆದಾಗ ನಮ್ಗೆ ಶೂಟಿಂಗಿಗೆ ತೊಂದರೆ ಬರಲ್ಲ, ತುಂಬ ಕೂಲಾಗಿ ಮಾಡ್ಬೋದು. ಇಲ್ಲಿ ವೆನ್ಯನ ಹತ್ರ ಅಲ್ಲ, ತುಂಬ ಕ್ಲೋಸ್ ಆಗಿದ್ದು, ನಮ್ಗೆ ಏನು ಅನ್ಕಂಫರ್ಟೇಬಲ್ ಅದು ಏನಿಲ್ಲ. ಬಾಮಚ ಮಾಡ ಮಳೆಯಲ್ಲಿ ನಾವು ಆ್ಯಕ್ಚುಲಿ ಇಬ್ಬರು ಮಳೆಯಲ್ಲಿ ನಿಂತ್ಕೊಂಡು 10 ವರ್ಷ ಸುತ್ತ ಫುಲ್ ಮಳೆಯಲ್ಲಿ ಒಂದಿನ ಮಳೆ ಬಂತ ಅಂತೇಳಿ ಶೂಟೇ ಮಾಡಲಿಲ್ಲ. ಇನ್ನೊಂದು ದಿನ ಹೇಳುವಾಗ ನಾವು ಎಲ್ಲರೂ ಹೇಳಿದೆವು, ಇದು ಮಳೆಗೆ ಕಾದ್ರೆ ಆಗುದಿಲ್ಲ, ನಮಗೆ ಶೂಟಿಂಗ್ ಮಾಡ್ಲಿಕ್ಕೆ ಆಗಲ್ಲ, ನಾವೊಂದು ಐಡಿಯಾ ಮಾಡುವ, ರೆಡಿ ಅಂತೇಳಿ. ಮಳೆ ಬರ್ತಾ ಉಂಟು, ಕ್ಯಾಮರಾ ಕೊಡೆ ಇಟ್ಟದು, ನಾವು ಇಬ್ಬರು ಒದ್ದೆ, ಅದೇ ಟ್ರಾನ್ಸ್ಪರೆಂಟ್ ಕೊಡೆ ಇಟ್ಕೊಂಡಿದ್ರಲ್ಲ, ಅದರಲ್ಲಿ ಕೆಲವೊಂದು ಶಾರ್ಟ್ಸ್ ಬಂತು ನೋಡಿ. ಅದೆಲ್ಲ ಇದು ನೇಚರ್ ಆಗಿ ಕೊಡುವಂಥದ್ದು. ಈಗ ಮಳೆ ತರಿಸ್ಬೇಕಾದ್ರೆ ಸೀರಿಯಸ್ ಹೇಳ್ತೇನೆ, ಒಂದು ಸೀನಲ್ಲಿ ಒಂದು ಮಳೆ ತರಿಸ್ಬೇಕಾದ್ರೆ ಅಷ್ಟು ಖರ್ಚುಂಟು. ಇದು ನೇಚರ್ ಆಗಿ ಬಂತು ನೋಡಿ, ಅದು ನಮ್ಗೆ ಸಿಗ್ತಾ ಒಂದು ಒರಿಜಿನಲ್ ಆಗಿ ಆ ಸಾಂಗಿಗೆ ಸಿಗ್ತಾ ಬ್ಯೂಟಿ ಸಿಗ್ತಾ ಸಾಂಗಿಗೆ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ವರ್ಕ್ಶಾಪ್ ಬಂದಾಗ ನಮ್ಗೆ ಆ ಒಂದು ಇದೆಲ್ಲ ಸಿಗ್ತದೆ.
ಒಂದು ಬಾಂಡಿಂಗ್ ಸಿಗ್ತದೆ, ಅದೆಲ್ಲ ಸಿಗ್ತದೆ. ಇಲ್ಲಿ ನಮಗೆ ಶೂಟಿಂಗ್ ಮಾಡುವಾಗ ಸಹ ಮಾತಾಡುವಂಥ ಚಾಯ್ಸ್ ಇರ್ತದೆ. ಟೆಕ್ನಿಕಲ್ ಆಗಿ ನಾನು ಹೇಳ್ತೇನೆ, ಟೆಕ್ನಿಷಿಯನ್ಸ್ ನಾನು ಹೇಳ್ತೇನೆ, ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಭಾಗ್ಯಣ್ಣ ಅವರ ಅಣ್ಣ, ಓಕೆ, ಅವ್ರದ್ದು ಅಂದ್ರೆ ಅಣ್ಣನ ಬಾಂಡಿಂಗ್. ಆಮೇಲೆ ಇವರು ಹರ್ಷ ಅಣ್ಣ ಆಗಿರ್ಬೋದು, ಜಯಣ್ಣ, ರೋಷನ್ ಅಂತ ಇದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಎಲ್ಲರೂ ತುಂಬಾ ಜನ ಇದ್ರು. ಇವರೆಲ್ಲ ನಂಗೆ ಒಂದು ಬಾಂಡಿಂಗ್ ಅಲ್ಲಿ ಕ್ಲೋಸ್ ಆದ್ರು, ಕಂಫರ್ಟ್ ಫೀಲ್. ಡೈರೆಕ್ಟರ್ ಸರ್ ಅಷ್ಟೇ, ಪುಷ್ಪಣ್ಣ ಅಂತ ತುಂಬಾ ಕಾಮಿಡಿ ಅವರು, ಏನಾದ್ರು ಮಾತಾಡ್ತಾ ಇರ್ತಾರೆ, ಅದು ಇದೆಲ್ಲ ಉಂಟು. ಸೊ ಎಲ್ಲಿ ಹೋಗುದು ಮಾರೆ, ನೀವು ಎಲ್ಲಿಗೆಲ್ಲ ಹೋಗ್ತಿರಲ್ಲ ನೀವು ಕರ್ಕೊಂಡು. ಸೊ ಇವರು ನಮ್ಮ ಪುಷ್ಪ ಸರ್ ಸಹ ಒಳ್ಳೆ ಒಂದು ಕಾಮಿಡಿಯಾಗಿ ತುಂಬಾ ಮಾತಾಡ್ತಾರೆ. ಹಾಗೆ ನಮ್ಮ ರಾಘವೇ ದೊಡ್ಡ ಕಾಮಿಡಿ ಅಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಎಷ್ಟು ಕೂಲೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ, ಸೀರಿಯಸ್ಲಿ ರಾಘವೇಂದ್ರ ಒಳ್ಳೆ ಸರ್, ಸೀರಿಯಸ್ಲಿ ನಾನು ಹೇಳ್ತೇನೆ, ನನಗೆ ಅವರನ್ನು ನೋಡುವಾಗ ತುಂಬ ಪ್ರೀತಿ ಆಗೋದು. ತುಂಬ ಇನ್ನೋಸೆಂಟ್ ಫೇಸ್ ಅವ್ರದ್ದು, ಮತ್ತು ತುಂಬ ಇನ್ನೋಸೆಂಟ್ ಟಾಕ್ಸ್ ಅವ್ರದ್ದು. ಅವರಿಗೆ ತಮಾಷೆ ಮಾಡೋದು, ಅವ್ರು ನಮ್ಗೆ ತಮಾಷೆ ಮಾಡೋದು. ಅದೇ ಒಂದು ಹೇಳಿದೆ ನಾವು ಉಂಟಲ್ಲ, ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಉತ್ಸವಣ್ಣ ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದು, ನಾನು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ, ಸಿನಿಮಾ ಇದು ದೇವರದ್ದು ಬಲಿದು ಅದು ಇದು ಅಂತೆಲ್ಲ ಕತೆ ಆಗ್ತಾ ಇತ್ತು. ಕತೆ ಎಲ್ಲ ಆಗ್ತಾ ಇರಬೇಕಾದ್ರೆ ಇವರು ಯಾರು ಉತ್ಸವಣ್ಣ, ನಾನು ಈಗ ಹೇಳ್ತಾ ಇದ್ದೇನೆ ಬಲಿಯ ಬಗ್ಗೆ ಇರುವಂಥದ್ದು ಹಾರಾಟ, ಇದು ಬಲಿಯೋತ್ಸವ ಆದ ಮೇಲೆ ಹಾರಾಟ, ಹೀಗೆ ಜಲಕ್ಕೆ ಇದೆಲ್ಲ ಹೇಳ್ತಿದ್ದೇನೆ. ಸಡನ್ ಇವ್ರು ತಗೊಂಡ್ರು ಉತ್ಸವಣ್ಣ. ನಾವು 1 ತಿಂಗಳು, ನೀವು ನಂಬ್ತೀರಾ ಬಿಡ್ತೀರಾ, 1 ತಿಂಗಳು ಊಟ ವೆಜ್ ಮಾಡಿದ್ದು ನಾವು. ಅಲ್ಲ ನಿಜವಾಗಿ ಮಾಡಿದ್ದೀರಾ? ಶೂಟಿಂಗ್ ಅಲ್ಲಿ ನಾವು ಫುಲ್ ಶೂಟಿಂಗ್ ಅಲ್ಲಿ ನಾವು ವೆಜ್ ತಿಂದದ್ದು. ಯಾರ್ದು ಐಡಿಯಾ ಅದು ಫಸ್ಟ್ ಅಂತ ಪ್ರೊಡ್ಯೂಸರ್ ಇದು ಮಾಡಿದ್ರ? ಅಂದ್ರೆ ಇವರು ಉತ್ಸವನ ಹೇಳುದು ಹಾಗೆ, ಇದು ಇಂಟರ್ವ್ಯೂ ಮಾಡುವಂತ ವ್ಯಕ್ತಿ ಅವ್ರು ಹೇಳ್ತಾರೆ ನಮ್ಗೆ, ಇದು ಹೌದಾ ನೀವು ಈಗ ಕೇಳಿದಾಗೆ. ಅಲ್ಲ ರಾಘವೇಂದ್ರ ಹೊಲ್ಲ ಭಟ್ರ ಅಲ್ವಾ, ಪ್ರೊಡ್ಯೂಸರ್ ಭಟ್ರು, ಆ ಜನ ಕೊಡ್ಲಿಲ್ಲ, ಇವಾಗ ಕಾಲಿಡ್ಲಿಕ್ಕೆ ಹೋಗಿದ್ದಾನಂತ, ಆ ಥರ ತಮಾಷೆ ಮಾಡೋದು, ಕೀಟ್ಲೆ ಮಾಡೋದು. ಸೊ ಆ ಪ್ರೊಡ್ಯೂಸರು, ಡೈರೆಕ್ಟರು ಅದೆಂತ ನಮ್ಗಿಲ್ಲ. ಒಂದು ಅಣ್ಣ ತಮ್ಮಂದಿರ ತರ ನಾವು ಎಲ್ಲ ಫ್ಯಾಮಿಲಿ ಅಂತ ಆ ಥರ ಹೋದಂತ ಇದು. ಸೊ ಅದೆಲ್ಲ ಆದದ್ದು ವರ್ಕ್ಶಾಪ್ ಇಂದ, ಬಾಂಡಿಂಗ್ ಅಲ್ಲಿ ಬೆಳೀತು. ಹೌದು, ಸೀರಿಯಸ್ಲಿ. ಸೊ ನಂಗೆ ಐ ಲವ್ ವರ್ಕ್ಶಾಪ್. ಆ ಟೈಮ್ ನನಗೆ ತುಂಬ ಇಷ್ಟ. ಶೂಟಿಂಗ್ ಆವಾಗಿಂದ ಮುಂಚೆ ವರ್ಕ್ಶಾಪೇ ನಮಗೆ ತುಂಬ ಕೂಲಾಗಿ ಒಂದು ಇದು ಕೊಡೋದು, ಎಂತ ಹೇಳೋದು, ಲೀಡ್ ಕೊಡೋದು. ಸೊ ಮುಂದಕ್ಕೆ ಇರುವಂಥ ಒಂದು ಸ್ಟೆಪ್ ಅದು, ಶೂಟಿಂಗಿಗೆ ಇರುವಂಥ ಮುಂದೆ ಸ್ಟೆಪ್ ಅಂತ ಹೇಳ್ತೇನೆ. ಎಸ್ ರಂಜು, ಇಷ್ಟು ಇದೆಲ್ಲ ಹೇಳ್ತಾ ಇದ್ರಿ. ನನಗೆ ಅಂದರೆ ಇದರದೊಂದು ಕೇಳಬೇಕು ಮಾರೆ. ಈಗ ನಿಮ್ಮ ಸಿನಿಮಾದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತುಂಟ, ನನಗೆ ಗೊತ್ತಿರೋ ಹಾಗೆ ಡೈರೆಕ್ಷನ್ ಜೊತೆ ಸಂಗೀತ. ಹೌದು, 2 ಸಾಂಗ್ ಬಿಟ್ಟಿದ್ದೀರಿ, ಒಂದು ಹತ್ತೂರ ಸುತ್ತ ಮತ್ತೆ ಒಂದು ತುಳುನಾಡನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ವಿವರಿಸಬಹುದು, ಎಷ್ಟು ಬ್ಯೂಟಿಫುಲ್ ಅದು ತುಳುನಾಡು ಅಂದ್ರೆ ಏನು ಅಂತ ಒಂದು ಅರ್ಥಗರ್ಭಿತವಾಗಿ ಹೇಳಿರುವಂತ ಒಂದು ಸಾಂಗ್. ನಮ್ಮ ಶಮೀರ್ ಮೊಡಿಪು, ಏನ್ ಹೇಳ್ತೀರಿ ಸಾಂಗ್ಗೆ? ಹೇಗೆ ರಿಯಾಕ್ಷನ್ಸ್ ಎಲ್ಲ ಸಿಕ್ಕಿದೆ? ಈಗ ತುಂಬಾ ಒಳ್ಳೆ ರಿಯಾಕ್ಷನ್ ಸಿಕ್ಕಿದೆ. ನನ್ಗೆ ಅವರನ್ನು ಮೀಟಲ್ ಆಗ್ಲಿಕ್ಕೆ ಆಗ್ಲಿಲ್ಲ ಆಕ್ಚುಲಿ ಸಮೀರ್ ಸರ್. ನಾನು ಮೊನ್ನೆ ಯಾರನ್ನ ಮಾತಾಡಿಸುವಾಗ ಒಂದು ಹೇಳ್ತಾ ಇದ್ದೆ, ಸಿನಿಮಾ ರಂಗದಲ್ಲಿ ಉಂಟಲ್ಲ, ನೀವು ಮಾಡಿದ ಸಿನಿಮಾ ಎಷ್ಟು ವರ್ಷ ಇರ್ತದ ಅಥವಾ ಅದೆಲ್ಲಿಗೆ ಹೋಗದೆ ಇರ್ತದ ಅದು ಗೊತ್ತಿರುದಿಲ್ಲ, ಬಟ್ ಒಬ್ಬ ಹೀರೋ ಬದುಕಿರ್ಬೇಕಾದ್ರೆ ಅವನ ಲೈಫಲ್ಲಿ ಒಂದು ಬೆಸ್ಟ್ ಸಾಂಗಿನ ಅವಶ್ಯಕತೆ ಇದೆ ಅಂತ. ಬಹುಶಃ ನನಗೆ ಹತ್ತೂರ ಸುತ್ತ ಸಾಂಗ್ ನಿಮ್ದು ಕೇಳುವಾಗ ಇದು ಇನ್ನೊಂದು 50 ವರ್ಷ ನಿಲ್ತದೆ ಈ ಸಾಂಗ್. ಈಗ ನಾವು ಹೇಗೆ ರವಿಚಂದ್ರನ್ ಸರ್ ಇದ್ದು, ಹಂಸಲೇಖ ಸರ್ ಇದ್ದು, ಅಥವಾ SPB ಸರ್ ಇದ್ದು ಸಾಂಗ್ಸ್ ಅನ್ನು ಕೇಳಿ ಈಗ ಮಜಾ ಮಾಡ್ತಾ ಇದ್ದೇವ, ಇನ್ನೊಂದು 20-25 ವರ್ಷ ಬಿಟ್ಟು ಕೂಡ ಹತ್ತೂರ ಸುತ್ತ ಸಾಂಗ್ ನಿಲ್ಬಹುದು, ಯೂಟ್ಯೂಬ್ ಅಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಆಗ್ಬಹುದು. ಇನ್ನು ನೆಕ್ಸ್ಟ್ ಬರುವ ಫ್ಯೂಚರ್ ಅವರಿಗೆ ಎಂಚಿನ ಸಾಂಗ್ ಮಾರ, ಎಂತ ಸಾಂಗ್, ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನು ಗ್ರೀನರಿ ಅಲ್ಲಿ ಮಾಡಿದ್ದಾರೆ ಹಾಗೆ ಅನಿಸ್ತದೆ. ನಿಮ್ಗೆ ಹೇಗೆ ಬಂತು ರಿಯಾಕ್ಷನ್ಸ್ ಎಲ್ಲ? ನನಗೆ ತುಂಬಾ ಜನ ಅದೇ ಹೇಳಿದ್ರು, ಸೂಪರ್ ಅಂದ್ರೆ ಹಾಡು ಸೂಪರ್ ಆಗಿದೆ, ಮತ್ತೆ ಕೆಲವೊಂದು ಬಂದಿದೆ ಸ್ವಲ್ಪ ಓವರ್ ಆಕ್ಟಿಂಗ್ ಉಂಟು ನಿಂದು, ಸತ್ಯ. ಎಕ್ಸ್ಪ್ರೆಷನ್ ಬೀಳುದ್ರಲ್ಲಿ, ಕನ್ನಡಿ ತೆಗೆಯೋದ್ರಲ್ಲಿ ನಾನು ಅದು ಹೇಗೆ ಸೀರಿಯಸ್ ಹೇಳ್ತೇನೆ, ಸ್ವಲ್ಪ ಬಾಯಿ ಓಪನ್ ಮಾಡಿದ್ರೆ ಬೇರೆ ಏನೋ ಆಗ್ತಿತ್ತು, ಅದು ಹೀಗೆ ತೆಗ್ದಿದ್ದೆ ನಾನು, ಆಯ್ತಾ. ಸ್ವಲ್ಪ ಬಾಯಿ ಓಪನ್ ಮಾಡಿದ್ರೆ ಹೀಗೆ ಆಗ್ತಿತ್ತು, ಬೇರೇನೋ ಹೋಗ್ತಿತ್ತು. ಓಕೆ, ಸೊ ಅದು ನಾನು ಹೇಳ್ತಾ ಇದ್ದೆ ಓವರ್ ಆಕ್ಟಿಂಗ್ ಆಗ್ತುಂಟು ಮಾರೆ ಅಂತ. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಆ ಸೆಟ್ಟಲ್ಲಿ ಏನಾಗ್ತಿತ್ತು, ಈ ಫುಲ್ ಅರ್ಜೆಂಟ್. ಓಕೆ, ನಾನು ಒಮ್ಮೆ ಮಾಡಿದೆ, ಇವರು ದೂರ ಇದ್ದಾರೆ ಆ್ಯಕ್ಚುಲಿ, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ದೂರ ಇದ್ದಾರೆ, ಇವರು ನೋಡ್ತಿಲ್ಲ. ಅಲ್ಲಿ ಒಬ್ಬೊಬ್ರು ಬಂದು ಒಂದೊಂದು ಹೇಳ್ತಾ ಇದ್ದಾರೆ, ನಿಮ್ಮ ಎಕ್ಸ್ಪ್ರೆಷನ್ ಸಾಕಾಗೋದಿಲ್ಲ,
ಎಕ್ಸ್ಪ್ರೆಷನ್ ಕನ್ನಡಿ ತೆಗೆದು ಈಗ ನೋಡಿ ನೋಡಿ ಅಂತ ಹೇಳ್ತಿದ್ದಾರೆ. ನಾನು ಅನ್ಕೊಳ್ಳೋದು, ನಾನು ಸ್ಮೈಲ್ ಕೊಟ್ಟೆ, ಎಲ್ಲ ಆಯಿತು, ಇಲ್ಲ ಆಗ್ತಾ ಇಲ್ಲ ಅಂತ. ಇನ್ನೊಂದು ಎಂತ ಗೊತ್ತಾ, ನನ್ನ ಒಳಗೊಂದು ಭಯ ಇತ್ತಲ್ಲಿ ಆವಾಗ. ಏನು ಹೇಳಿ? ಟ್ರ್ಯಾಕ್ಟರ್ ಬಿಡ್ಲಿಕ್ಕೆ, ಆಕ್ಚುಲಿ ಟ್ರ್ಯಾಕ್ಟರ್ ಬಿಡ್ಲಿಕ್ಕೆ ನಂಗೆ ಗೊತ್ತಿಲ್ಲ. ಟ್ರ್ಯಾಕ್ಟರ್ ಟಿಲ್ಲರ್ ಟ್ರ್ಯಾಕ್ಟರ್ ಓಕೆ. ಸೊ ಟ್ರ್ಯಾಕ್ಟರ್ ಬಿಡ್ಲಿಕ್ಕೆ ನಂಗೆ ಭಯ, ಯಾಕಂದ್ರೆ ಇದು ಒಮ್ಮೆ ಜಂಪ್ ಆಯ್ತು ನನ್ನ ಕೈಯಿಂದ. ಅಂದ್ರೆ ಅದು ಏನೋ ಕ್ಲಚ್ ಬಿಟ್ಟು ಸಡನ್ ಬಿಟ್ಟು ಏನೋ ಜಂಪ್ ಆಯ್ತು, ಅಲ್ಲೇ ಭಯ ಬಂತಂಗೆ. ವೀಲಿಂಗ್ ಆಗ್ತದೆ ಮಾರೆ, ಸಾಂಗಲ್ಲಿ ನೀವು ನೋಡಿರ್ಬೋದು ಬೇರೆ ಯಾವುದೋ ವೀಲ್. ಹೌದು, ನನಗೆ ಭಯ ಆಗ್ತದೆ. ನಾನು ಹೇಳ್ತಿದ್ದೇನೆ, ಅವರು ಡ್ರೈವರ್ ಬಂದು ಪಾಪ ಡ್ರೈವರ್ ಅಣ್ಣ ಸಹ ಪಾಪ ಹೆಲ್ಪ್ ಮಾಡ್ತಾ ಇದ್ರು ನನಗೆ. ಸೊ ಬಂದು ಅವರು ಹೀಗೆ ಗೇರಲ್ಲಿ ಹಾಕಿ ಕೊಡ್ತಾ ಇದ್ರು, ಎಲ್ಲ ಆಯ್ತು. ಮುಂದೆ ಒಂದು ಕಡೆ ನನಗೆ ಇದ್ರ ತಲೆ ಬಿಸಿ, ಇದು ಹೇಗೆ ಹೋಗ್ತದೆ, ಇದು ಹೇಗೆ ಹೋಗ್ತದಪ್ಪ ಅಂತ. ಮುಖದಲ್ಲಿ ಕೊಡ್ಬೇಕಲ್ಲ, ಈ ಮುಖದಲ್ಲಿ ಕೊಡುವಾಗ ಇದು ಬರೋದಿಲ್ಲ ಎಕ್ಸ್ಪ್ರೆಷನ್. ಲಾಸ್ಟಿಗೆ ಅದೇನು ನನ್ನ ಕೆಲವರು ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಮಗ ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತಲ್ಲ ಅಲ್ಲಿ ಅಂತ. ಆಯ್ತು, ಎಂತ ಮಾಡುದು, ಹಾಗೆ ಆಗಿದೆ, ಆಗುದಿಲ್ಲ ಅಲ್ಲ. ಅದೇ ನಾನು ಹೇಳುದು ನೋಡಿ, ಅದ್ದೆಲ್ಲ ಉಂಟಲ್ಲ ಆ್ಯಕ್ಚುಲಿ ಓವರ್ ಆ್ಯಕ್ಟಿಂಗ್ ಅದಿದು. ನನಗೆ ಹೇಳಿದಾಗ ನಮ್ಗೆ ಅದು ಗೊತ್ತಾಗೋದು, ನಮಗೆ ಅದು ತಮಾಷೆ ಆ್ಯಕ್ಚುಲಿ. ಹೌದಾ ಮಾರೆ ಸಾವು, ಅದೆಂತ ಮಾಡೋದು, ಇನ್ನೆಂತ ಮಾಡ್ಲಿಕ್ಕೆ ಅಲ್ಲಲ್ಲ. ಆದ್ರೆ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದಲ್ಲ. ಒಂದು ಈಗ ನೀವು ಮಾಡಿರೋಷ್ಟು ಸಿನಿಮಾದಲ್ಲಿ ನಿಮ್ಗೆ ಸಾಂಗ್ಸ್ ಒಳ್ಳೊಳ್ಳೆ ಸಾಂಗ್ ಸಿಕ್ಕಿದೆ ನಿಮಗೆ. ಸರಕಾರಿದ್ದು ಚಂದ ಇವಳು ಸಾಂಗ್ ಆಗಿರ್ಬೋದು, ಈಗಲೂ ಜನ ಹೇಳ್ತಾರೆ, ಈಗಲೂ ನಾವು ಕೂಡ ಕೇಳ್ತೇವೆ. ಈಗ ಈ ಸಾಂಗ್ ಕೂಡ ನಾನು ಹೇಳ್ತಾ ಇದ್ದೇನಲ್ಲ, ಇನ್ನೊಂದಷ್ಟು ವರ್ಷ ಬದುಕ್ತದೆ ಅಂತ, ಬ್ಲೆಸ್ಡ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಹೌದು, ಸೀರಿಯಸ್ಲಿ. ಅಂದರೆ ನೋಡಿ, ಆ ಸಾಂಗ್ ಅದನ್ನು ನಮ್ಮ ಆ್ಯಕ್ಟಿಂಗ್ ಏನಾಯ್ತು ಅದರಲ್ಲಿ ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಏನೇ ಆಗಿರಲಿ, ಅದೆಲ್ಲ ಮಿಂಗಲ್ ಮಾಡಿ ತಗೊಂಡು ಹೋಗ್ತದೆ ಸಾಂಗ್. ಜನರು ಅದೇ ಹೇಳಿದ್ದು, ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಅದೇ ಹೇಳಿದ್ದು, ನೀ ಇಲ್ಲ ಮಗ ಅದು ಸಾಂಗ್ ಕ್ಲಿಯರ್ ಮಾಡ್ತಾ ಇದೆ, ಅದು ಫಿನಿಶಿಂಗ್ ಕೊಡ್ತಾ ಉಂಟು ಸಾಂಗ್. ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಗಿದೆ. 10 ವರ್ಷ ಸುತ್ತು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ನಾನು ಕೇಳಲಿಲ್ಲ, ಒಮ್ಮೆ ಏನೋ ಕೇಳಿದ್ದೆ ಅಷ್ಟೇ. ಆಗ ಅದು ಕಂಪ್ಲೀಟ್ ಅದರದ್ದು ವರ್ಕ್ ಏನು ಆಗಿರಲಿಲ್ಲ, ಜಸ್ಟ್ ರಫಲ್ಲಿ ಏನೋ ಕೇಳಿಸಿದ್ರೇನೋ ನನಗೆ ಗೊತ್ತಿಲ್ಲ. ಆವಾಗ ನನಗೆ ಆ ಥರ ಫೀಲ್ ಏನು ಬರಲಿಲ್ಲ, ಜಸ್ಟ್ ಸಾಂಗ್ ಕೇಳಿದೆ, ಓಕೆ ಓಕೆ ಅಷ್ಟೇ ಆಯಿತು. ಬಟ್ ಯಾವಾಗ ಯೂಟ್ಯೂಬ್ ಬಂತದ್ದು ನನಗೆ ಆ್ಯಕ್ಚುಲಿ ಶಾಕ್. ಆ ಸಾಂಗ್ ಇಂಥ ಚಂದ ಬಂದಿದೆ ಮಾರೆ, ಸಮೀರ್ ಸರ್ ಆ್ಯಕ್ಚುಲಿ ಚಂದ ಮಾಡಿದ್ದಾರೆ ಅದನ್ನು. ಸೊ ನಂಗೆ ಭಾರಿ ಖುಷಿ ಆಯಿತು. ಸೀರಿಯಸ್ ಅದೇ ಹೇಳ್ತಾರಲ್ಲ ತುಳುನಾಡಿನ ಸೋನು ನಿಗಮ್ ಅಂತ. ಅಲ್ಲ, ನಾನು ಕಮೆಂಟ್ಸ್ ಅಲ್ಲಿ ಸಹ ಚೆಕ್ ಮಾಡ್ತಾ ಇದ್ದೆ, ಮತ್ತೆ ಪರ್ಸನಲ್ ನನಗೆ ಒಂದಷ್ಟು ಜನ ಹೇಳಿದ್ರು, ಎಷ್ಟು ಕೊಟ್ರಿ ಮಾರ ಸೋನು ನಿಗಮ್ಗೆ ಹಾಡು ಆಡಿಸ್ಲಿಕ್ಕೆ ಅಂತ. ಇಲ್ಲ ಸರ್, ಸೋನು ನಿಗಮ್ ಮಾಡಿದ್ದಲ್ಲ, ಸಮೀರ್ ಮೋಡಿಪ ಅಂತ ಹೇಳಿ ಸೇಮ್ ವಾಯ್ಸ್, ರೊಮ್ಯಾಂಟಿಕ್ ವಾಯ್ಸ್. 10 ಸಲ ಕೇಳಿದ್ವಿ ನಾವು, 15 ಸಲ ಕೇಳಿದ್ವಿ. ರೊಮ್ಯಾಂಟಿಕ್ ವಾಯ್ಸ್, ಅದು ರೊಮ್ಯಾಂಟಿಕ್ ಸಾಂಗಿಗೆಲ್ಲ ತುಂಬ ಮ್ಯಾಚ್ ಆಗುವಂಥ ವಾಯ್ಸ್ ಅಲ್ಲ. ಅವರು ಸೀರಿಯಸ್ ಹೇಳ್ತಾರೆ. ನಾನು ಸೊ ನಾನು ಅದೇ ಹೇಳೋದು, ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಈ ಥರ ಆಗ್ತದೆ. ಮತ್ತು ವೆನ್ಯನೂ ಅಷ್ಟೇ, ವೆನ್ಯನ ಎಕ್ಸ್ಪ್ರೆಷನ್ ನನಗೆ ತುಂಬ ಇಷ್ಟ ಆಯಿತು. ವೆನ್ಯ ಆ್ಯಕ್ಚುಲಿ ಆ ಸಾಂಗಲ್ಲಿ ಎಂತ ಚಂದ ಮಾಡಿದಲ್ಲ ಅಂದರೆ, ನಾನು ಅಲ್ಲಿ ನನಗೆ ನೋಡ್ಲಿಕ್ಕೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ನೋಡಿದಾಗ, ಅದೇ ಸಾಂಗ್ ಬಂದಾದ್ಮೇಲೆ ನೋಡಿದಾಗ ಸ್ಕ್ರೀನ್ ಅಪಿಯರೆನ್ಸ್ ತುಂಬ ನನಗೆ ತುಂಬ ಇಷ್ಟ ಆಯಿತು. ಎಂಥ ಎಕ್ಸ್ಪ್ರೆಷನ್ ಮಾರೆ, ಸೂಪರ್, ಒಳ್ಳೆ, ನಂಗೆ ಭಾರಿ ಖುಷಿ ಆಗಿದೆ ಅಂತ. ಫಸ್ಟ್ ಸಿನಿಮಾ ಅಂತ ಗೊತ್ತೇ ಆಗೋದಿಲ್ಲಲ್ಲ. ಫಸ್ಟ್ ಅಲ್ಲ, ಅವರು ಮಾಡಿದ್ದಾರೆ ಅಂತ ಸಿನಿಮಾ. ಇಲ್ಲ, ಒಂದೇ ಮಾಡಿದ್ದು, ಭಾವಪೂರ್ಣ ಇದುವೆ. ಭಾವಪೂರ್ಣ ಮಾಡಿದ್ದಾರೆ, ಮತ್ತು ಇನ್ನೊಂದು ಯಾವುದೋ ಮಾಡಿದ್ದಾರೆ ಅವರು. ಸೊ ಇದು 3ನೇ ಸಿನಿಮಾಗಂತದ್ದು. ಸೊ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ ಸಿನಿಮಾಗಳು, ಇನ್ನೂ ಸಿಗ್ಲಿ ಅವರಿಗೆ. ಹೌದಪ್ಪ, ಫ್ಯೂಚರ್ ಇದೆ ಅವರಿಗೆ. ಮೊನ್ನೆ ಅವ್ರದ್ದು ಮತ್ತೆ ಅವ್ರ ತಂದೆದು ಕೂಡ ಇಂಟರ್ವ್ಯೂ ಮಾಡಿದ್ದೇವೆ. ಸೊ ಆ ಥರ. ಮತ್ತೆ ನನಗೆ ಆ್ಯಕ್ಟಿಂಗಲ್ಲಿ ಹೆಲ್ಪ್ ಆಗೋದು ಅಂತ ಹೇಳಿದರೆ ಉತ್ಸವಣ್ಣ. ಅಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ಕಡೆ ನಮಗೆ ಅವರ ಪಾರ್ಟ್ಗೆ ಡೈಲಾಗ್ ಇದೆ, ಎಲ್ಲ ಇದೆ. ಅಲ್ಲಿ ನನಗೆ ಆಕ್ಟಿವಿಟೀಸ್, ಕನ್ನಡ ಜಾಸ್ತಿ ಅಂತಲ್ಲ, ಸ್ವಲ್ಪ ಮಂಗಳೂರು ಕನ್ನಡ. ಸೊ ನನಗೆ ಆಕ್ಟಿವಿಟೀಸ್ ಇಲ್ಲ. ಸೊ ಆಕ್ಟಿವಿಟೀಸ್ ಇಲ್ಲ ಅಂತ ಹೇಳಿದ್ರೆ, ಈಗ ಒಂದು ನೀವೇನೋ ಮಾತಾಡ್ತಿದ್ದೀರಿ, ನಾನು ಸುಮ್ಮನೆ ನಿಲ್ಬೇಕಾಗ್ತದೆ. ಸುಮ್ಮನೆ ಇಲ್ಲಿ ಸ್ಕ್ರೀನಲ್ಲಿ ಸುಮ್ಮನೆ ನಿಲ್ಲಿಕ್ಕೆ ಆಗಲ್ಲ. ಈ ಜನ ಅದಕ್ಕೆ ಏನಾರು ಒಂದು ಮಾಡ್ತಿತ್ತು. ಅಂದ್ರೆ ಈ ಜನ ಡೈಲಾಗ್ ಹೇಳ್ತಿಲ್ಲ ಅಲ್ಲ, ನಾನು ಆ ಥರ ಏನಾರು ಹೇಳುದು, ಗುಟ್ಟಿ ಗುಟ್ಟಿ ಮಾತಾಡ್ಸೋದುಂಟಲ್ಲ. ಅಂದ್ರೆ ಒಂದು ಇನ್ನೊಬ್ಬನಿಗೆ, ಇನ್ನೊಂದು ಆರ್ಟಿಸ್ಟಿಗೆ ಹೆಲ್ಪ್ ಮಾಡುವಂತ ನೇಚರ್ ಅವರಲ್ಲಿ ಉಂಟು. ಸೊ ಅವರು ರಂಗಭೂಮಿ ಕಲಾವಿದ, ಸೊ ಅಲ್ಲಿಂದ ಬಂದದಕ್ಕೆ ಅವರಿಗೆ ಒಂದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ. ಸೊ ಅದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಸಹ. ಅಂದರೆ ಓಕೆ, ಇವರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಕೆಲವೊಂದರಲ್ಲಿ ಅವರು ಹೇಳ್ಕೊಡ್ತಾ ಇದ್ದಾರೆ ನನಗೆ, ಈ ಥರ ಮಾಡು, ಈ ಥರ ಚಂದ ಇರುತ್ತೆ, ಈ ಥರ ಹೇಳು, ಆಗ ಇನ್ನು ಕಾಮಿಡಿ ಆಗ್ತದೆ, ಮಜಾ ಉಂಟು.
ಮತ್ತೆ ನಮ್ಮ ಈಗ ತುಳುವಿದ್ದು ತುಂಬಾ ಹೆಸರು ಮಾಡಿದಂತ ಕಲಾವಿದರು ಕೂಡ ಇದ್ದಾರೆ. ಈಗ ಚೇತನ್ ರೈ ಮಾಣಿ ಇದ್ದಾರೆ, ಸುನಿಲ್ ನೆಲ್ಲಿಗುಡ್ಡ ಇದ್ದಾರೆ, ರವಿ ರಾಮಕುಂಜ ಇದ್ದಾರೆ, ಮತ್ತೆ ತುಳುವಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದಂತಹ ನಮ್ಮ ಸಂದೀಪ್ ಭಕ್ತ ಕೂಡ ಇದ್ದಾರೆ. ಅವರ ಜೊತೆ ಅನುಭವ ಹೇಗಿತ್ತು ನಿಮ್ಗೆ? ಸಂದೀಪ್ ಅಣ್ಣ ಅಂತ ಹೇಳ್ತೇನೆ. ಸಂದೀಪ್ ಅಣ್ಣ ಆಕ್ಚುಲಿ ಸಂದೀಪ್ ಅಣ್ಣಂದು ಇನ್ನೊಂದು ವಿಷಯ ಇದೆ. ನಮ್ಮ ಪೋಸ್ಟರ್ ನೋಡಿ ಎಲ್ಲ ನನ್ನ ಊರಿನವರು ಆಗಿರ್ಬೋದು, ನನ್ನ ಗೆಳೆಯರಾಗಿರ್ಬೋದು, ಎಲ್ಲರೂ ಹೇಳಿದ್ದು ಟ್ರೈಲರ್ ಪೋಸ್ಟರ್ ನೋಡಿ. ಆ ಒಂದು ಪೋಸ್ಟರ್, ಟ್ರೈಲರ್ ಪೋಸ್ಟರ್ ಅಲ್ಲ, ಅದಲ್ಲ, ಇನ್ನೊಂದು ಪೋಸ್ಟರ್ ಇದೆ ಅಲ್ಲ, ಒಂದು ಗ್ರೂಪ್ ಆಗಿ, ಅದರಲ್ಲಿ ಅವರು ಡೀಸೆಂಟ್ ಆಗಿ ನಿಂತು ಒಂದು ಫೋಟೋ ಇದೆ ಹೀಗೆ. ಒಂದು ಚೆಕ್ಸ್ ಕಲರ್. ಅದು ನೋಡಿ ಎಲ್ಲರೂ ನನ್ನ ಹತ್ರ ಕೇಳಿದ್ದು, ಆ ಕ್ಯಾರೆಕ್ಟರ್ ಇನ್ನೂ ಸ್ಪೆಷಲ್ ಕಾಣಿಸ್ತಾ ಇದೆ ಅಂತ. ನೋಡಿ, ಅದು ಮೆನ್ಷನ್ ಆಗುವಾಗ, ಮೆನ್ಷನ್ ಆಗ್ಬೇಕಂದ್ರೆ ಗಮನಿಸ್ತಾ ಇದ್ದಾರೆ. ಸೊ ಅದು ನನಗೆ ಖುಷಿ ಆಯ್ತು. ಅಂಡ್ ಇನ್ನೊಂದು, ಅವರು ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ರು. ಮಗ ನಾನು ಈ ಥರ ಡೈಲಾಗ್, ನೀನು ಹೀಗೆ ತೆಗಿ, ಇಲ್ಲಿ ಬಾ, ಇಷ್ಟು ಅಂದ್ರೆ ಒಂದಿಷ್ಟು ಡಿಸ್ಟೆನ್ಸ್ ಅಲ್ಲಿ ಇರು, ಮತ್ತೆ ಹೆಲ್ಪ್ ಅಂದ್ರೆ ಕಲಿಸುವುದುಂಟಲ್ಲ, ಇನ್ನೂ ಕಲೀಲಿಕ್ಕೆ ತುಂಬಾ ಇದೆ. ಸೊ ಒಂದೊಂದು ಕಲಿತಾ ಇದ್ದೇನೆ ನಾನು. ಸೊ ಅದು ಆಯ್ತು. ಮತ್ತೆ ಸುನಿಲ್ ಅಣ್ಣನೂ ಅಷ್ಟೇ, ಸುನಿಲ್ ಅಣ್ಣನು ತುಂಬಾ ಕ್ಲೋಸ್ ಆಗಿದ್ರು ನನ್ನ ಹತ್ರ. ಸೊ ಕ್ಲೋಸ್ ಆಗಿದ್ದಾಗ, ಅದೇನು ಹೇಳೋದು, ಕ್ಲೋಸ್ ಆಗಿದ್ದಾಗ ನಮಗೆ ಕಂಫರ್ಟೇಬಲ್ ಜಾಸ್ತಿ. ಚೇತನ್ ರೈ ಸರ್ ಅವರು ಸಹ ಅಷ್ಟೇ, ಅವರು ಸಹ ನನಗೆ, ನಾನು ಆ ಒಂದು ಇದಿಲ್ಲ ಅಂದ್ರೆ ಕ್ಯಾರೆಕ್ಟರ್ ವೈಸ್ ಅಲ್ಲಿ ಇಲ್ಲ. ನೀವು ಹೋಗಿ ಹೇಗೆ ಇಂಟ್ರೊಡಕ್ಷನ್ ಮಾಡಿಸಿಕೊಂಡ್ರಿ ಅವ್ರದ್ದು? ಅವರಿಗೆ ನೀನು ಹೋಗುವಾಗ್ಲೇ ನಿಮ್ದು ಗೊತ್ತಿತ್ತ ನೀವು ದಡ್ಡ ಪ್ರವೀಣ್ ಅಂತ ಹೇಳಿ? ಅವರು ಹೇಳಿದ್ರ ಅಂತ ಅಲ್ಲಿ ಹೇಳಿರ್ಬೇಕು. ಮತ್ತೆ ಅಲ್ಲಿ ಮಾತಾಡ್ತಾ ಇದ್ರು. ಆಮೇಲೆ ಅವರು ನಂಗೆ ಮಾತಾಡ್ಲಿಕ್ಕೆ ಬಂದ್ರು. ಅವರ ಮಗಳೊಟ್ಟಿಗೆ ಆಕ್ಟ್ ಮಾಡೋದು, ಅವ್ರು ಬರ್ತಾ ಇದ್ರು. ಓಕೆ, ಇವಳಿಗೆ ಭಯ ಆಕ್ಚುಲಿ, ವೆನ್ಯನಿಗೆ ಭಯ ಆಕ್ಟ್ ಮಾಡುವಾಗ. ಅಪ್ಪ ಇದ್ದಾರಲ್ಲ ಅಂತ, ಬೇರೆ ಅಂತಲ್ಲ, ಬೇರೆ ಎಲ್ಲ ಡೈಲಾಗ್ ರಪ ತೆಗಿತಾರೆ. ಇದು ಅಪ್ಪ ಇದ್ದಾರೆ ಅಂತ ಭಯ, ಹಾಗೆ ಹೀಗೆ ಮಾಡುದು. ಅಪ್ಪ ಇಲ್ಲದಾಗ ಉಂಟಲ್ಲ ಬೇರೆಯ ಫುಲ್ ಜೋಶಲ್ಲಿ ಟಕ್ 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 ಅಂತ ಮಾಡೋದು. ಹಾಗೆ ಅಪ್ಪ ಇರುವಾಗ ತುಂಬ ಭಯದಲ್ಲಿ ಮಾಡೋದು, ಅಪ್ಪ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳುದು. ನಾನು ತಮಾಷೆ ಮಾಡೋದು. ನಾನು ನಿತ್ತು ಫೇಸ್ ಟು ಫೇಸ್ ಎಲ್ಲ ಎಂಥರ ಇದ್ರೆ ನಾನು ಎಂಥರ ಎಕ್ಸ್ಪ್ರೆಷನ್ ಕೊಡೋದು ಅಲ್ಲಿ ನೆಗೆಟಿವ್ಸ್ ಹಾಗೆ, ಏನೋ ಸೀರಿಯಸ್ ಮ್ಯಾಟ್ರ್ ಮಾತಾಡ್ತಿರುವಾಗ ಹೀಗೆಲ್ಲ ಮಾಡೋದು. ಇಲ್ಲಿ ಇರ್ತಾರಲ್ಲ ಕ್ಯಾಮರಾ, ಹಾಗೆಲ್ಲ ಮಾಡೋದು. ಆಗ ಕಟ್ ಅಂತ ಅಲ್ಲೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕಟ್ ಆಗಿರ್ತದೆ. ಇಲ್ಲಿ ಬಂದು ಹೇಳೋದು, ಪ್ಲೀಸ್ ಈಗೊಂದು ಎಂತ ಮಾಡಬೇಡಿ, ಅಪ್ಪ ಇದ್ದಾರೆ ಅಂತ. ಈಗೊಂದು ಎಂತ ತಮಾಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಈಗೊಂದು ಸೀರಿಯಲ್ ರೀಟೇಕ್ ಆದ್ರೆ ಭಯ ಇವರಿಗೆ, ಅಪ್ಪ ಬೈತಾರೆ ಅಂತ. ಅಪ್ಪ ಬೈದಿಲ್ಲ ಆ್ಯಕ್ಚುಲಿ, ಸೀರಿಯಸ್ ಹೇಳ್ತಾನೆ, ಅವರು ತುಂಬ ಸಪೋರ್ಟ್. ಸೊ ನಮಗೂ ಸಹ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ನೀನು ಅಂದರೆ ತಲೆ ಮೇಲೆ ಮಾಡ್ಬೇಡ ಮಗ, ಈಗಿಡು, ಏನೋ ಡೈಲಾಗ್ ಹೇಳ್ಬೇಕಾದ್ರೆ ತಲೆ ಮೇಲೆ ಹೋಗ್ತಿದೆ, ಸರಿ ಮಾಡಂತ. ಸೊ ಅದೆಲ್ಲ ನಮಗೆ ಒಂದು ಕಲೀಲಿಕ್ಕೆ ಇರೋದು. ಸೊ ತುಂಬ ಕಲಿಸಿದ್ರು. ಅವರು ಸಹ ತುಂಬ ಕ್ಲೋಸ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಎಂತ ಹೇಳೋದು, ಮಾತಾಡ್ತೇವೆ ನಾವು ಆಚೆ, ಕಾನ್ವರ್ಸೇಷನ್ ಇದೆ. ಹಾಗೆ ರವಿ ಅಣ್ಣನೂ ಅಷ್ಟೇ. ರವಿ ಅಣ್ಣ ಭಾರಿ ಕ್ಲೋಸ್ ಆಗಿದ್ದಾರೆ. ಅವರು ಬಂದಾಗ ಹಗ್ಗು ಮಾಡಿಕೊಂಡು ಮಾತಾಡ್ತಾರೆ. ಅದು ನನಗೆ ತುಂಬ ಖುಷಿ ಆಗೋದು. ಸೊ ಅವರು ಸಹ ಹೇಳ್ತೇನೆ, ಅವರು ಕ್ಯಾರೆಕ್ಟ್ರಲ್ಲಿ ಸಹ ನನಗೆ ಭಾರಿ ಖುಷಿ ಆಗೋದು. ಅವರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಬೇರೆ ಥರನೇ ಇದೆ. ಸೊ ಅದು ನನಗೆ ಖುಷಿ ಆಗೋದು ಅದು ನೋಡುವಾಗ. ಮತ್ತೆ ಬೇರೆ ಯಾರಿದ್ದಾರೆ? ನಮ್ಮ ಜ್ಯೋತಿ ಸರ್, ಜ್ಯೋತಿ ಅನಿಲ್ ಅಣ್ಣ ಮತ್ತೆ ಜ್ಯೋತಿ ಅಣ್ಣ ನಂಗೆ ಮೊದಲೇ ಪರಿಚಯ. ಅನಿಲ್ ಅಣ್ಣ ಸರ್ಕಾರಿ ಟೈಮಿಂದ ಪರಿಚಯ ನನಗೆ. ಅನಿಲ್ ಅಣ್ಣ ನಾವೆಲ್ಲ ಅಷ್ಟು ಕ್ಲೋಸ್. ಟೆಕ್ನಿಕಲ್ ಟೀಮ್ ಅಲ್ಲಿ ವರ್ಕ್ ಎಲ್ಲ ಮಾಡಿದಾರಲ್ಲ ಅವರು. ಯಾವ್ದ್ರಲ್ಲಿ? ಸರ್ಕಾರಿಯಲ್ಲಿ ಟೆಕ್ನಿಕಲ್ ಟೀಮ್ ಆರ್ಟಿಸ್ಟ್ ಆಗಿದ್ರು ಅವರು ತಂದೆ ಕ್ಯಾರೆಕ್ಟರ್. ನಮ್ಮ ಸೋಹನ್ ಶೆಟ್ಟಿ ಇದ್ದಾನಲ್ಲ, ಅವರ ತಂದೆ ಕ್ಯಾರೆಕ್ಟರ್, ಲಾರಿ ಡ್ರೈವರ್, ಮೈಸೂರಿಗೆ ಹೋಗ್ತೇವೆ ಅವರು ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅವ್ರು ಮೊದಲೇ ಪರಿಚಯ ನನಗೆ, ಜ್ಯೋತಿ ಅಣ್ಣ ಮತ್ತೆ ಇವರೆಲ್ಲ. ಸೊ ಹಾಗೆ ಹೋಗ್ತಾ ಇತ್ತು. ಮತ್ತೆ ನಯನಕ್ಕನ ನೆಗಾಡೋದು ಗೊತ್ತಿರ್ಬೋದು ನಿಮ್ಗೆ. ಸೊ ವಿಚಿತ್ರ ನೆಗಾಡೋದು, ಅವರಿಗೆ ನಾವು ಬೇಕಂದ್ರೆ ನೆಗಡಿಸೋದು. ಸೊ ಮತ್ತೆ ನಾವು ನೆಗಾಡೋದು, ಅವ್ರು ನೆಗಾಡೋದು ನೋಡಿ ನಾವು ನೆಗಾಡೋದು. ಸೊ ಆ ಥರ ಎಲ್ಲ ಕಾಮಿಡಿಯಾಗಿ ಎಂಜಾಯ್ ಮಾಡಿ ಮಜಾ ಮಾಡಿಕೊಂಡು ಮಾಡಿದ್ದು. ಮತ್ತೆ ಟೈಮ್ ಅಂತ ಅಂದರೆ ಈ ಮಾತಾಡೋ ಟೈಮ್ ಆಗಿರ್ಬೋದು, ಇಲ್ಲ ಏನಾದ್ರು ಆಟ ಆಡೋ ಟೈಮ್ ಆಗಿರ್ಬೋದು, ಶೂಟಿಂಗ್ ಸೆಟ್ಟಲ್ಲಿ ನಾವೀಗ ಆ್ಯಕ್ಟ್ ಮಾಡ್ತಿರ್ತೇವಲ್ಲ, ಕಟ್ಟಾಗಿರ್ತದಲ್ಲ, ಅಲ್ಲೇನೋ ಕತೆ ಮಾತಾಡೋದು, ಅಲ್ಲೇನೋ ತಮಾಷೆ ಮಾತಾಡೋದು, ನೆಗಾಡೋದು. ಪುನಃ ಸೀನ್ ಆಗುವಾಗ ಈಗ ಮೆಟ್ತಿದ್ದೆ ನಾನು. ಥ್ಯಾಂಕ್ ಯು. ಸೊ ಆ ಥರ ತುಂಬ ಇನ್ಸಿಡೆಂಟ್ ಮಾಡ್ತಾ ಇದ್ದೇವೆ. ಅಂದರೆ ಕೀಟ್ಲೆಲ್ಲ ಮಾಡ್ತಾ ಇದ್ದೇವೆ. ಪ್ರಾಯ ಅಲ್ಲ ಅದು, ಪ್ರಾಯ ದೊಡ್ಡದಾಗಿದ್ದೇನೆ ಆಯ್ತಾ. ಆದರೂ ಆ ಪ್ರಾಯ ಎಲ್ಲ ಹೋಗಿದೆ. ಅಲ್ಲಿ ದೊಡ್ಡವರು ಸಹ ಸಣ್ಣ ಮಕ್ಕಳಾಗಿ ಮಾಡ್ತಿದ್ದೆ. ಯಾರು ಸುನಿಲ್ ಅಣ್ಣೆಲ್ಲ ಸೀರಿಯಸ್ಲಿ ತುಂಬ ಕಾಮಿಡಿ ಎಲ್ಲ ಮಾಡ್ತಾ ಇದ್ರು, ಆ ಥರನೇ ಆಡ್ತಾ ಇದ್ರು. ಮತ್ತೆ ನಮ್ಮ ಇವರು ಉತ್ಸವಣ್ಣ ಏನು ಸಣ್ಣವಲ್ಲ, ನೋಡ್ಲಿಕ್ಕೆ ಮಾತ್ರ ಅವ ಸಣ್ಣವ ಕಳ್ಳ. ಅವ್ರು ನನಗಿಂತ ದೊಡ್ಡವರು, ತುಂಬ ದೊಡ್ಡವರು, ಪ್ರಾಯದವರು. ಅವರು ಹೇಳುದಿಲ್ಲ ಅಷ್ಟೇ, ಕಾಣುದೂ ಇಲ್ಲ. ಉತ್ಸವ ಪ್ರಾಯ ಆಗಿದೆ, ಎಲ್ಲಿ ಪ್ರಯೋಜನ ಇಲ್ಲ ಮಾರೆ.
ಮತ್ತೆ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಉತ್ಸವಣ್ಣ ಮತ್ತೆ ನಾನು ಒಟ್ಟಿಗೆ ಇರುದು. ಆಕ್ಚುಲಿ ಹೀರೋಯಿನ್ಗಿಂತ ಜಾಸ್ತಿ ಉತ್ಸವಣ್ಣ ಒಟ್ಟಿಗೆ ಇರುದು ನಾನು. ನಿಮ್ಮ ಜೋಡಿ ಒಟ್ಟಿಗೆ ನಾವು ಬಿಟ್ಟು ಒಳ್ಳಿಗಿಲ್ಲ, ಆಚೀಚೆ ನಾವು ಯಾವಾಗಲೂ ಒಟ್ಟಿಗೆ. ಅಂದ್ರೆ ಎಂತ ಹೇಳುದು, ಜೀವನದಲ್ಲಿ ಯಾವತ್ತು ಬಿಡುದಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ಜೋಡಿ. ಮತ್ತೆ ಮೊನ್ನೆ ಪ್ರಮೋಷನ್ಗೆ ಹೋಗುವಾಗ ರೋಡ್ ಕ್ರಾಸ್ ಮಾಡುವಾಗ ಬಿಟ್ಟು ಹೋಗಿದ್ದಾರೆ. ನಾನು ಈಗ ಹಿಡ್ಕೊಂಡು ಈಚೆ ನೋಡುವಾಗ ಎಲ್ಲ ಹೋಗಿ ಆಗಿದೆ. ಈಗ ಮತ್ತೆ ಇನ್ನೊಂದು ಅವರಿಂದಾಗಿ ನಾನು ತುಳು ಕಲ್ತಿದ್ದೇನೆ ಸ್ವಲ್ಪ. ಅಲ್ಲ, ನಾನು ಅದನ್ನೇ ಕೇಳಲಿಕ್ಕೆ ಇದ್ದೆ ಕ್ವಶನ್. ನಾನು ಕಾಂತಾರದ್ದು ನಾನು ಇಂಟರ್ವ್ಯೂ ಮಾಡುವಾಗ ರಂಜನ್ ಹತ್ರ ಒಂದು ಮಾತು ಕೇಳಿದ್ದೆ. ರಂಜನ್, ನೆಕ್ಸ್ಟ್ ನಾನು ನಿಮ್ದು ಇಂಟರ್ವ್ಯೂ ಮಾಡುವಾಗ ನೀವು ಸ್ವಲ್ಪ ಅದ್ರ ತುಳು ಕಲ್ತಿರ್ಬೇಕಂತ. ಎಂತೆಲ್ಲ ಪದ ಕಲ್ತಿದ್ದೀರಿ ರಂಜನಿಗೆ? ಇರು ಪಾತ್ರಲ್ಲ ನಾನು ಐಕ್ ರಿಪ್ಲೈ ಅರ್ಥ ಆಪುಂಡು ಪಂಡ ಚೂರು ಮಿಸ್ಟಿಕ್ ಬರ್ಪುಂಡು ಪಂಡ ಉತ್ಸವಣ್ಣ ಪೂರ ಪಾತಂದಿತ್ತಾರತ್ತ ಸೆಟ್ಟಡ್ ಅಲ್ಪ ಇಂಚನೆ ಚೂರು ಚೂರು ಚೂರು. ಅದು ಮನೇಲಿ ಯಾವ ಭಾಷೆ ಮಾತನಾಡೋದು? ಮನೇಲಿ ಕನ್ನಡ ಮಾತಾಡೋದು. ಕನ್ನಡ ಕಂಪ್ಲೀಟ್ ಕನ್ನಡ. ಅಂದ್ರೆ ಲೈಕ್ ನಿಮ್ಗೆ ಈಗ ಕೇರಳ ಮಲಯಾಳಂ ಅಂತ? ಮಲಯಾಳ ಆಕ್ಚುಲಿ ನಾನು ರೀಸೆಂಟ್ಲಿ ಕಲ್ತದೆ ಆಕ್ಚುಲಿ ಮಲಯಾಳ. ಅದು ಮಲಯಾಳದ ವಿಷಯ ಅಂತ ಹೇಳ್ತುಂಡ, ನಂಗೆ ಮಲಯಾಳ ನನ್ನ ಮನೇಲಿ ಯಾರಿಗೂ ಗೊತ್ತಿಲ್ಲ ಮಲಯಾಳ ಆಕ್ಚುಲಿ. ನನ್ನ ಅಮ್ಮನ ಮಾತಾಡೋದೇ ಇಲ್ಲ. ಅಮ್ಮ ಮಾತಾಡೋ ಕೊಂಚ ಮಲಯಾಳ ಹೇಳುದು, ನಾನು ಮಾತಾಡ್ಲಿಕ್ಕೆ ಬರುದಿಲ್ಲ. ನಾನು ಮಲಯಾಳ ಕಲ್ತದ್ದು ಒಂದು ಡೈರೆಕ್ಟ್ರಿಂದ. ಒಬ್ರು ಡೈರೆಕ್ಟರ್ ಸಿಗ್ತಾರೆ ನಂಗೆ, ಮಲಯಾಳ ಡೈರೆಕ್ಟರ್. ನಾನು ಸಿನಿಮಾ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದದ, ಅದು ಏನು ಡಿಲೇ ಆಗ್ತಾ ಇದೆ. ಸೊ ವೇಟಿಂಗ್ ಫಾರ್ ದಟ್. ಅವರು ನನಗೆ ಮಾತಾಡ್ತಾ ಇದ್ರು. ಒಂದು ಆಯ್ತು ಈಗ ಒಂದು 5 ವರ್ಷ ಆಯ್ತು ಕಾಣ್ತದೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸರ್ಕಾರಿ ರಿಲೀಸ್ ಆದ್ಮೇಲೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಫೋನ್ ಮಾಡಲಿಕ್ಕೆ. ಸೊ ಅವ್ರ ಹತ್ರ ಮಾತಾಡ್ತಾ ಅವರು ಅನೀಶಣ್ಣ ಅಂತ ತುಂಬಾ ಒಳ್ಳೆ ಫ್ರೆಂಡ್ ನನಗೆ. ಸೊ ಅವ್ರ ಹತ್ರ ಮಾತಾಡ್ತಾ ಮಲಯಾಳ ಕಲಿತೆ. ಅದು ಎರ್ನಾಕುಳಂ ಮಲಯಾಳ ಕಲಿತೆ. ನೀವು ಮಲಯಾಳಿ ಕಲ್ತದಕ್ಕಿಂತ ಈಗ ತುಳು ಕಲ್ತ ಹೇಳಿದ ಮೇಲೆ ನನಗೆ ತುಂಬಾ ಖುಷಿ ಆಗ್ತುಂಟು. ನಮ್ಮ ಡೈರೆಕ್ಟರ್ ನ ಕುಲ ಏರಲ್ಲ ತೂವಂದಿತ್ತಾರಂಡ ತೂವಲ್ಲಿ ರಂಜನ ರೆಡಿಯಾ ಒಂದುಲ್ಲೇರು ಪಾತಿರೊಂದುಲ್ಲೇರು ಪಂಡ ಸಿನಿಮಾಗ ನಿಕಲು ಪಾಡಲಿ ಅವು ಹೀರೋ ಅದೇ ಪಾಡುವರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅದು ಪಾಡುವರ ಗೊತ್ತಿಜ್ಜಿ. ಬಟ್ ನಮ್ಮೊಂಜಿ ಹುಡುಗ ಒಂಜಿ ಅವಕಾಶ ಕೊರ್ಲೆ ಮಾರೆ ತೂಲೆ ಜವನಿ ರೆಡಿಯಾ ಒಂದುಲ್ಲೆ ಅಲ್ಲ ಅಂದು ಅಂಚ ಫೋನ್ ಉಂಡು ಇತ್ತೆ ತುಳು ಕಲ್ತೊಂದುಲ್ಲೆ. ತುಳುವಿಂದ ಏನಾದ್ರು ಆಫರ್ಸ್ ಬಂದಿದೆ ನಿಮಗೆ? ತುಳುವಿಂದ ಆಕ್ಚುಲಿ ಒಂದು ಕೇಳಿದ್ದಾರೆ ನನಗೆ, ತುಳು ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ ನನಗೆ ಅದು ಹಾಗೇನಿಲ್ಲ, ಭಾಷೆ ಎಲ್ಲ ಭಾಷೆನೇ ಓಕೆ. ಎಲ್ಲ ಭಾಷೆಯಲ್ಲಿ ನಾವು ಸಿನಿಮಾ ಮಾಡಿದಾಗ ಅದು ಒಳ್ಳೇದಲ್ವಾ ನಮ್ಗೆ. ಸೊ ಆ ತರ ಏನಿಲ್ಲ, ಮಾಡುದಿಲ್ಲ ಅದೇನಿಲ್ಲ. ಅದೇ ನೀವು ಮಲಯಾಳಿ ಕಲ್ತೆ ಅಂತ ಹೇಳುವಾಗ ನನಗೆ ಅದೇ ಹೇಳಲಿಕ್ಕೆ ಹೊರಟೆ. ಇನ್ನೆಂತ ಮಾರೆ ಮಾಲಿವುಡ್ ಆ ರೂಟಿಗೆ ಹೋಗ್ಲಿಕ್ಕೆ ಉಂಟ? ಆತರ ಏನಿಲ್ಲ, ನಮ್ಮದೇನಿದ್ರು ಇಲ್ಲಿ ಮದರ್ ಟಂಗ್ ಅಂತ ಇದೆಯಲ್ಲ ಕನ್ನಡ ಅಷ್ಟೇ. ಅದೇ ಬಂದ್ರೆ ಎಲ್ಲ ಭಾಷೆಯಲ್ಲಿ ಮಾಡ್ತೀರಿ? ಕನ್ನಡ ಅಲ್ಲ ನಮ್ಮದು, ನನ್ನ ಭಾಷೆ ಕನ್ನಡ. ಅದು ನಮ್ಮ ಭಾಷೆ ಅಂತ ಹೇಳುದು, ನನ್ನ ಭಾಷೆ ಕನ್ನಡ ಆದ್ರೆ ನಮ್ಮ ಭಾಷೆ ಅಂತ ಹೇಳುದು ಎಲ್ಲ ಭಾಷೆ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಲ್ಯಾಂಗ್ವೇಜ್. ಅದು ನಾವು ನಮ್ಮ ಭಾಗ್ಯ ಆಕ್ಚುಲಿ. ಒಂದು ನೋಡಿ ನಮ್ಮ ಇಲ್ಲಿ ನಮ್ಮ ಮಂಗಳೂರು ಕಾಸರಗೋಡಲ್ಲಿ ನಾನು ಹೇಳುದಾದ್ರೆ ಎಲ್ಲ ಲ್ಯಾಂಗ್ವೇಜ್ ಇದೆ ಮಾತಾಡೋ. ಸೊ ಕೊಂಕಣಿ ಎಲ್ಲ ಭಾಷೆ ಮಾತಾಡ್ತಾರೆ. ಮಲಯಾಳ ಬಾರದ ನನ್ಗೂ ಮೊದ್ಲು ಕೊಂಯಾದ್ರೂ ಮಲಯಾಳ ಮಾತಾಡ್ತಿದ್ದೆ. ಈಗ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಕೊಂಜ ಗೊತ್ತಾಗ್ತದೆ ಗೊತ್ತಿಲ್ಲ ನಂಗೆ. ನಿಮ್ಗೆ ನಾನು ಹಾಗೆ ಹೇಳುದು ಕೊಂಚ ಅಂತ ಹೇಳಿದ್ರೆ ಸ್ವಲ್ಪ ಹಾಗೆ. ഈ എന്താ പറയാ, ഇപ്പൊ സംസാരിക്കുമ്പോ ഒരു ക്ലിയറിറ്റി ഉണ്ടാവും. അപ്പൊ ഞാൻ പണ്ട് സംസാരിക്കുമ്പോ ആ ക്ലിയറിറ്റി ഉണ്ടായില്ല. ಅಲ್ಲ ನೀವು ಮಲಯಾಳಿ ನನಗೆ ಮಲಯಾಳಿ ಬರುದಿಲ್ಲ ಅಲ್ಲ ನಾ ಹೇಳಿದ್ದು. ಸೊ ಹಾಗೆ ಮಾತಾಡ್ತಿದ್ದೆ ಮೊದ್ಲು. ಹೇಗೆ ಮಾತಾಡ್ತಿದ್ದೆ ಅಂದ್ರೆ ಇದು ಒಂದು ಸ್ಟಕ್ ಮಾಡಿ ಆಲೋಚನೆ ಮಾಡಿ ಹೇಳ್ಬೇಕಾಗ್ತಿತ್ತು. ಈಗ ಅದೆಲ್ಲ ಸ್ವಲ್ಪ ಹೋಗಿದೆ, ಸ್ವಲ್ಪ ಹೆಚ್ಚಲ್ಲ ಸ್ವಲ್ಪ ಹೋಗಿದೆ. ಸೊ ಕ್ಲಿಯರ್ ಮಾಡ್ತಾ ಇದ್ದೇನೆ ಹಾಗೆ. ನಂಗೆ ಒಂದು ತೆಲುಗು ಕಲಿಬೇಕಂತ ಆಸಿದೆ. ಅಲ್ಲ ಕಲಿಬಹುದು. ಈಗ ನೋಡಿ ನೀವು ಅದನ್ನೇ ಹೇಳ್ತಾ ಇದ್ರಿ, ನಾನು ಕಲಾವಿದ ಅಂತ ಹೇಳಿದ ಮೇಲೆ ಅವನಿಗೆ ಭಾಷೆಯ ಮಿತಿ ಇಲ್ಲ. ಹೌದು, ಎಲ್ಲ ಯಾವುದೇ ಊರಿಗೂ ಸೀಮಿತವಾದ ವ್ಯಕ್ತಿ ಅಲ್ಲ. ನಾಳೆ ಯಾರು ಕರೆದ್ರು ಹೋಗಿ ಕಲಾವಿದನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಈಗ ನಾನು ಲಾಸ್ಟ್ ಟೈಮ್ ನಿಮ್ದು ಎಂಟ್ರಿ ಮಾಡುವಾಗ ನಿಮ್ಮ ಗುರು ಯಾರು ಅಂತ ಹೇಳಿದ್ರೆ ನೀವು ರಿಷಬ್ ಶೆಟ್ಟಿ ಅವರ ಹೆಸರು ತಗೊಳ್ತೀರಿ. ಅಂದ್ರೆ ನಿಮ್ಮನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದವರು, ನಿಮಗೆ ಲೈಫ್ ಕೊಟ್ಟವರು. ಆಫ್ಟರ್ ಕಾಂತಾರ ನಿಮಗೆ ಸಿಕ್ಕಿದಾರ? ನೀವೀಗ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಅದವರಿಗೆ ಗೊತ್ತುಂಟು? ಎಲ್ಲ ಗೊತ್ತುಂಟು. ಆಕ್ಚುಲಿ ಸೀರಿಯಸ್ ಹೇಳ್ತಾನೆ, ಅವರು ತುಂಬಾ ಬಿಸಿ ಇದ್ದಾರೆ. ಓಕೆ, ಅವ್ರವ್ರ ವರ್ಕಲ್ಲಿ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬಿಸಿ ಇದ್ದಾರೆ. ಸೊ ಆ ಥರ ಅಣ್ಣನು ಬಿಸಿ ಇದ್ದಾರೆ ತುಂಬ. ಆದರೂ ಪಾಪ ನಾನು ಸ್ಕ್ಯಾಮ್ ರಿಲೀಸ್ ಆಗೋ ಟೈಮಲ್ಲಿ ಟ್ರೈಲರ್ ರಿಲೀಸ್ ಆದಾಗ ಫೋನ್ ಮಾಡಿಕೊಂಡು, ಮಗ
ಸೂಪರ್ ಆಗಿದೆ ಟ್ರೈಲರು ಆ ಥರ ಹೇಳ್ತಾರೆ. ಸೊ ಅವರು ಆ್ಯಂಡ್ ಇನ್ನೊಂದು ಆ್ಯಕ್ಚುಲಿ ಅವರು ಬರೀ ನನಗೆ ಇಂಡಸ್ಟ್ರಿಯಲ್ ಗುರು ಅಂತಲ್ಲ, ಅವ್ರು ನನ್ನ ಲೈಫಲ್ಲಿ ಆ್ಯಕ್ಚುಲಿ ನನಗೆ ಅವ್ರಿಗೆ ಗಾಡ್ ಫಾದರ್ ಅವರು. ಕೃತಜ್ಞತಾ ಪೂರ್ವಕವಾಗಿ ಇರಬೇಕಾದಂಥ ವ್ಯಕ್ತಿ. ಹೌದು, ಯಾಕಂದರೆ ನನ್ನ ಲೈಫಲ್ಲಿ ಸಹ ಅವರು ಕೆಲವೊಂದು ಅಂದರೆ ಈ ಥರ ಇರು ಮಗ, ಈ ಥರ ಹೀಗಿರು, ಒಂದು ಒಳ್ಳೆಯದ್ರಲ್ಲಿ ಹೇಗೆ ಇರಬೇಕು ಅಂತೇಳಿ ಕಲಿಸುವವರೇ ಅವರು ನನಗೆ. ಸೊ ಗಾಡ್ ಫಾದರ್ ಅವರು ನನ್ನ ಲೈಫಲ್ಲಿ. ರಿಷಬ್ ಅವರು ಹೇಳಿದ್ದ ನಿಮಗೆ ಮೊದಲ ಮಾತು ಏನಾದರೂ ನೆನಪಿದೆಯಾ? ಅಂದರೆ ಸಿನಿಮಾ ರಂಗದಲ್ಲಿ ನೀನು ಮುಂದುವರಿಬೇಕಾದ್ರೆ ಹೀಗಿದ್ರೆ ಒಳ್ಳೆಯದು, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳಿದ್ದು ನಿಮಗೆ ಯಾವಾಗಲೂ ರಿಷಬ್ ಅಣ್ಣ ಅಂತ ಹೇಳಿದ ಕೂಡಲೇ ಅವರು ಹೇಳಿದ ಆ ಒಂದು ಮಾತು ನೆನಪಲ್ಲಿ ಇರ್ತದೆ ಅಂತ ಹೇಳಿ ಎಂತದ್ದು? ರಿಷಬ್ ಅಣ್ಣ ಆ್ಯಕ್ಚುಲಿ ತುಂಬ ಹೇಳಿದ್ದಾರೆ. ಒಂದು ಹೇಳಿ, ಗೋಲ್ಡನ್ ವರ್ಡ್ಸ್, ನಾವು ಸಹ ಏನಾದರೂ ಕಲಿಬಹುದು ಅದರಿಂದ, ಗೋಲ್ಡನ್ ವರ್ಡ್ಸ್ ಆಡಿಯನ್ಸ್ ಕೂಡ ಕಲಿಬಹುದು, ಹೇಳಿ. ಗೋಲ್ಡನ್ ವರ್ಡ್ಸ್ ಅಂತ ಏನಿಲ್ಲ, ಅವ್ರು ಅದೇ ಹೇಳೋದು, ಬಂದ ದಾರಿ ನಾವು ಮರಿಬಾರ್ದು, ಎಲ್ಲಿಂದ ಬಂದ ಮರಿಬಾರ್ದು. ಮತ್ತೆ ಅದೇ ನಾವು ಈಗ ಬಂದ ದಾರಿ ಮರಿಬಾರ್ದು ಅಂತ ಹೇಳಿದ್ರೆ ನಮಗೆ ಪುನಃ ನಾವು ಹಿಂದೆ ಹೋದ್ರೆ ಅದನ್ನು ಮಾಡ್ಲಿಕ್ಕೆ ಗೊತ್ತಿರಬೇಕು, ಪುನಃ ಮುಂದೆ ಬರಲಿಕ್ಕೆ. ಸೊ ಅದೊಂದು ಹೇಳಿದೆ, ಅಂದರೆ ಈ ಥರ ಇರ್ಬೇಕು ಮಗ, ಈ ಥರ ಕ್ಲೀನಾಗಿ ನಾವು ನಮ್ಮಷ್ಟಿಗೆ ನಮ್ಮ ಕೆಲಸ ಇದು. ಅವರು ಮಾಡೋದಾಗೆ ಅಂದರೆ ಸಿನಿಮಾನ ಒಂದು ಮಗು ಥರ ನೋಡೋದು. ಸೊ ಆ್ಯಕ್ಚುಲಿ ಅವ್ರು ಹೇಳೋಕ್ಕಿಂತ ಅವರಿಂದ ನೋಡಿ ಕಲೀಲಿಕ್ಕೆ ತುಂಬ ಇದೆ. ಅವರು ಹೇಳಬೇಕಂತಿಲ್ಲ, ಅವರನ್ನು ನೋಡಿ ನಮಗೆ ಕಲಿಬೋದು. ಸಿನಿಮಾ ಬಂದಾಗ ಒಂದು ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಎಷ್ಟು ಡೆಡಿಕೇಶನ್, ಈಗಲೂ ಅಷ್ಟೇ, ಈಗಲೂ ಅಷ್ಟು ಡೆಡಿಕೇಶನ್ ಕೊಟ್ಟು ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಈ ಥರ ಅಂತೇಳಿಲ್ಲ, ಎಲ್ಲ ಓಡಾಡಿಕೊಂಡು ಜಾಲಿ ಮಾಡಿಕೊಂಡು. ಆ್ಯಂಡ್ ಇನ್ನೊಂದು ತುಂಬ ಜಾಲಿಯಾಗಿರ್ತಾರೆ ಅವರು, ಎಂಜಾಯ್ ಮಾಡ್ಕೊಂಡು ಸೆಟ್ಟಲ್ಲಿ ಎಲ್ಲರಿಗೆ ಎಂಜಾಯ್ ಕೊಡ್ತಾ ಜೋಶ್ ಕೊಡ್ತಿರ್ತಾರೆ. ಅಂದರೆ ನಮಗೆ ಈಗ ನಾವು ಡಲ್ ಆದರೆ ನಿದ್ದೆ ಬರ್ತಿದೆ ಅಂತ ಹೇಳುವಾಗ, ನಾನು ಅದು ಒಂದು ಕಾಂತಾರದಲ್ಲಿ ಆಗಿದೆ, ನಮ್ಗೆ ಕಂಟಿನ್ಯೂಸ್ ಒಂದು ಶೂಟು ಬರ್ತದೆ, ಎಲ್ಲರೂ ಸುಸ್ತಾಗಿರ್ತಾರೆ, ಎಲ್ಲರೂ ಅದು ಅದೇ ಅವರಿಗೆ ಯಾರು ತಕೊಂಡು ಯಾರು ಕಳಿಸ್ಲಿಲ್ಲ. ರಾಮಪ್ಪನಲ್ಲಿ ಸಿಕ್ಕಿದ್ದು ಬೈಕ್ ಬೈಕ್ ಎಷ್ಟು ಕೊಟ್ಟರೆ ಈಗ ಸಿಗುದಿಲ್ಲ. ಅದು ಅವರು ಅಲ್ಲಿ ಒಬ್ರು ಇದ್ದಾರೆ ಕುಂದಾಪುರದಲ್ಲಿ, ಅವ್ರದ್ದು ಕಲೆಕ್ಷನ್ಸ್ ಅಂತ, ಅದು ತುಂಬಾ ಬೈಕ್ಸ್ ಇದೆ ಅಂತ ಅವ್ರದ್ದು, ಹಳೆ ಬೈಕ್ಸ್ ಎಲ್ಲ. ಸೊ ಹಾಗೆ ಕಲೆಕ್ಷನ್ ಮಾಡೋದು. ಲೈಸೆನ್ಸ್ ಮಾಡಿಸ್ಬೇಕಿತ್ತು. ನನಗೆ ಬಿಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ನೀವು ಕೆಟ್ಟಿದ್ರಿ. ಅವ್ರ ಗಾಡಿ ಇಟ್ಕೊಂಡು ಹೋಗಿ ಸಿಂಗಾರ ಸಿರಿ ಅಂತ ಬಂದ್ರಲ್ಲ. ಹೌದು. ಸೊ ಅಣ್ಣಂದು ಅದೇ ಎಲ್ಲರೂ ಡಲ್ ಆಗಿದ್ದೇವೆ ನಾವು ಶೂಟಿಂಗ್ ಟೈಮಲ್ಲಿ, ಕಾಂತಾರ ಟೈಮಲ್ಲಿ. ಅದು ಫಸ್ಟ್ ಮಾಡ್ತೇವೆ, ಒನ್ ಅಲ್ಲ ಅದೇ. ಸೊ ಕಾಂತಾರ ಅದರಲ್ಲಿ ಎಲ್ಲರೂ ಸುಸ್ತಾಗಿದ್ದೇವೆ ನಾವು. ಅದರಲ್ಲಿ ಅರವಿಂದ್ ಸರ್ಸ್ ಅಷ್ಟೇ ಕ್ಯಾಮರಾಮ್ಯಾನ್. ಅರವಿಂದ್ ಸರ್ಸ್ ಸೂಪರಾಗಿ ಅವರು ಹಾಗೆ ಇದ್ದರೂ ಸಹ ಪಾಪ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಜೋಶಲ್ಲಿದ್ದಾರೆ. ನಾವು ಡಲ್ಲಾಗಿದ್ದೇವೆ, ಎಲ್ಲರೂ ಹೀಗಿದ್ದೇವೆ. ಅಣ್ಣ ಉಂಟಲ್ಲ, ಅಣ್ಣ ಒಂದು ಪಾಸ್ ಅದರಲ್ಲಿ ಫುಲ್ ಅದೇ ಸ್ಟೈಲಲ್ಲಿ, ಅದೇ ಮೂಮೆಂಟಲ್ಲಿ, ರೆಡಿ 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 ಈಗ ಈ ಥರ ಫುಲ್ಲು ಜೋಶಲ್ಲಿದ್ದಾರೆ. ಅವರು ನೋಡಿ ಆದಮೇಲೆ ನಮಗೆ ನಾವು ಮುಖ ನೋಡೋದು ಎಲ್ಲರೂ, ಅವ್ರು ಆಗಿದ್ದಾರೆ, ನಾವು ಇರಬೇಕಲ್ಲ ಅಂತ. ಆಮೇಲೆ ಪುನಃ ವರ್ಕ್. ನಾನು ಹೇಳೋದು ಆ ಒಂದು ಇದು ಇದೆಯಲ್ಲ, ಆ ಡೆಡಿಕೇಶನ್ ಅಂತ ಹೇಳೋದು, ಅದೇ ಅವರಿಗೆ ಎನರ್ಜಿ. ಸೊ ಅದು ನಮಗೂ ಎನರ್ಜಿ, ಅದು ಎಲ್ಲರಿಗೆ, ಎಲ್ಲ ಟೋಟಲ್ ಎಲ್ಲರಿಗೆ ಸಹ ಅದು ಎನರ್ಜಿ ಕೊಡ್ತಾರೆ. ಒಂದು ಇಡೀ ಟೀಮ್ ಅಲ್ಲಿ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಹೌದು, ಸತ್ಯ ಅದು. ಸೂಪರ್. ಈಗ ನೀವು ಮಲಯಾಳಿಯಲ್ಲಿ ಮಾತನಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಈಗ ನಾವು ಚಿತ್ರತಂಡದವರು ಕಾಸರಗೋಡಲ್ಲಿ ಕೂಡ 2 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಕೇಳಿದೆ. ಒಂದು ಮಲಯಾಳಿಯಲ್ಲಿ ಪ್ರೀತಿಯಲ್ಲಿ ಏನಾದ್ರೂ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ನಿಮ್ಮ ಊರಿನ ಜನರಿಗೆ ಮಲಯಾಳಿಯಲ್ಲಿ ಹೇಳಿ, ಬೇರೆ ಭಾಷೆಯಲ್ಲಿ ನಾನು ಮತ್ತೆ ಹೇಳ್ತೇನೆ, ಈಗ മലയാളമಲ್ಲಿ ಒಂದು ಇದು ಕೊಡಿ, ಇನ್ವಿಟೇಷನ್ ಕೊಡಿ. ഇതേ വരുന്ന ജൂൺ 21-ാം തീയതി ഞങ്ങളെ ആറാട്ട സിനിമ ഞങ്ങളുടെ നാടായ കാസർഗോഡിൽ റിലീസ്. ഞങ്ങളുടെ പ്രൊഡ്യൂസർ അവിടുത്തെ ആളാണ്, ഡയറക്ടർ അവിടുത്തെ ആളാണ്. പറഞ്ഞാൽ മൊത്തത്തിൽ ഞങ്ങൾ കാസർഗോഡത്തെ ആൾക്കാരും മംഗലാപുരത്തെ ആൾക്കാർ ചേർത്ത് വർക്ക് ചെയ്ത ഒരു വർക്കാണ്. അപ്പോൾ നിങ്ങളെല്ലാവരും സപ്പോർട്ട് വേണം. നിങ്ങളെല്ലാവരും സിനിമ തിയേറ്ററിൽ പോയിട്ട് കാണണമെന്ന് ರಿಕ್ವೆಸ್ಟ್ ചെയ്യുന്നു. ಕೃಷ್ಣ ಥಿಯೇಟರ್ ನಮ್ಮ ಕೃಷ್ಣ ಥಿಯೇಟರ್ ಎಂಕಲ್ನ ಕೃಷ್ಣ ಥಿಯೇಟರ್. ಖಂಡಿತ. ಈಗ ಹೇಗಿದೆ ಕಾಂತಾರದ ನಂತರ ರಂಜನ್ ಲೈಫ್ ಹೇಗಿದೆ? ಕಾಂತಾರದ ನಂತರ ರಂಜನ್ ಲೈಫ್ ಇದ್ದೀರಾ, ಫ್ರೀ ಇದ್ದೀರಾ, ಅಥವಾ ಇನ್ನೇನಾದ್ರೂ ಹೊಸತೇನಾದ್ರೂ ಮಾಡ್ತಾ ಇದ್ದೀರಾ, ಹೊಸತೇನಾದ್ರೂ ಕಲಿತಾ ಇದ್ದೀರಾ? ಅಂದ್ರೆ ಕಾಂತಾರದಲ್ಲಿ ತುಂಬಾ ಕಲೀಲಿಕ್ಕೆ ಸಿಕ್ಕಿದೆ. ಸೊ ಅದಾದ್ಮೇಲೆ ಮಗ್ಗಿ ಪುಸ್ತಕ, ಅದಾದ್ಮೇಲೆ ಆರಾಟ ಅಂತ ಬಂತು. ಆರಾಟದಲ್ಲೂ ಕಲೀಲಿಕ್ಕೆ ಸಿಕ್ತು, ಮಗ್ಗಿ ಪುಸ್ತಕದಲ್ಲಿ ಸಿಕ್ತು. ಸ್ಕ್ಯಾಮ್ ಆರಾಟ ಕಾಂತಾರ ಶೂಟಿಂಗ್ ಆಗಿ ಮುಗಿಯೋ ಇದರಲ್ಲೇ ಬಂದದ್ದು ಸ್ಕ್ಯಾಮ್ 70 ವಿಕಸನ್ನದು. ಸೊ ಅಲ್ಲಿ ಸಹ ಅದು ಡೈರೆಕ್ಟರ್ ನಾನು ಸೀರಿಯಸ್ ಹೇಳ್ತೇನೆ, ತುಂಬ ಪ್ರೀತಿಯ ಡೈರೆಕ್ಟರ್ ನನ್ನ ವಿಕಾಸನ್ನ. ಸೊ ಅವರ ಇದರಲ್ಲಿ ಸ್ವಲ್ಪ ಕಲೀಲಿಕ್ಕೆ ಸಿಕ್ತು ನನಗೆ. ಈಗ ನೀವು ಪ್ರತಿ ಸಿನಿಮಾದಿಂದ ಏನಾದ್ರೂ ಕಲಿತೀರಿ ಅಂತ ಹೇಳ್ತೀರಿ, ಆರಾಟ ಸಿನಿಮಾದಿಂದ ಏನು ಕಲ್ತೀರಿ ಅದು ಹೇಳಿ ನೋಡು.
ಏನಾದ್ರೂ ಒಂದು ಸ್ಪೆಷಲ್? ಆರಾಟ ಸಿನಿಮಾದಲ್ಲಿ ಏನು ಕಲಿತೆ ಅಂತ ಹೇಳಿದ್ರೆ ಅದೇ ಉತ್ಸವಣ್ಣ ಅಂತ ಇದ್ದಾರೆ. ನಾನು ಹೇಳೋದು ಅದೇ ನಾಟಕ ರಂಗದಲ್ಲಿ ಇರೋದು. ನಾನು ಹೇಳೋದು ಅವರಿಂದ ನೋಡಿ ಕಲಿಬೇಕು ನಾವು. ತುಂಬ ಇದೆ ಅವರಲ್ಲಿ. ಸೊ ಉತ್ಸವಣ್ಣ ಆಗಿರ್ಬೋದು, ಸುನಿಲ್ ಅಣ್ಣ ಆಗಿರ್ಬೋದು, ಚೇತನ್ ರೈ ಸರ್ ಆಗಿರ್ಬೋದು, ಇವರಿಂದೆಲ್ಲ ಅಂದರೆ ತುಂಬ ಕಲೀಲಿಕ್ಕಿದೆ. ಅಂದರೆ ಅವರ ಆ್ಯಕ್ಟಿಂಗ್ ಶೈಲಿ ಆಗಿರ್ಬೋದು, ಒಂದು ಡೈಲಾಗ್ ತೆಗೆಯುವಂಥ ರೀತಿ ಆಗಿರ್ಬೋದು, ಮತ್ತೆ ಅವರ ಒಂದು ಸ್ಪೇಸ್ ಫಿಲ್ ಅಪ್ ಮಾಡೋದುಂಟಲ್ಲ, ಅದು ಉತ್ಸವಣ್ಣ ನಾನು ಸ್ಪೆಷಲ್ ಹೇಳ್ತೇನೆ. ಅದೇ ಕುಟ್ಟಿ ಮಾತಾಡೋದು ಅಂದ್ರೆ ಅಂದ್ರೆ ನಮ್ಮನ್ನ ಅಲ್ಲಿ ಪ್ರೊವೋಕ್ ಮಾಡೋದು, ಬಾ ಮಾರಾಯ ಅಂತ ಇನ್ವಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆ ಒಂದು ಸೀನ್ ಅಷ್ಟು ಬ್ಯೂಟಿಫುಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲ. ಸೊ ಅದ್ರಲ್ಲಿ ಪಾಪ ಒಂದು ಪೆಟ್ಟು ತಿಂದಿದ್ದಾರೆ ಅವರು ನನ್ನ ಕೈಯಿಂದ, ರಿಯಲ್ ಆಗಿ. ಅದು ಅಂದ್ರೆ ಸೀನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಸಾರಿ ಕೇಳ್ಬೋದು, ಕೇಳುದಿಲ್ಲ. ಯಾಕೆ ಕೇಳ್ಬೇಕು, ಬೇಕಂತಲೇ ಕೊಟ್ಟಿದ್ದು ನಾನು, ಹುಡುಕಿ ಕೊಟ್ಟಿದ್ದು. ಒಂದು ದೊಣ್ಣೆ ಸಿಕ್ತು ನಂಗೆ ಬೆಚ್ಚದಲ್ಲಿ, ಏನಲ್ಲ ಅದ್ರದ್ದು ಏನೋ ಒಂದು ಸೀನ್ ಇತ್ತು. ಸೊ ಸೀನಲ್ಲಿ ನನ್ಗೆ ಹೊಡಿಲಿಕ್ಕಿತ್ತು. ನಾನು ಎಂತ ಅವ್ರು ಹೇಳಿದ್ರು ಡೈರೆಕ್ಟರ್, ಎಂತ ಸಿಕ್ಕಿದ್ರೆ ಅದ್ರಲ್ಲಿ ಹೊಡೀರಿ ಅಂತ. ಒಂದು ದೊಣ್ಣೆ ಸಿಕ್ತು ನಂಗೆ, ದೊಣ್ಣೆ ತೆಗ್ದು ಹೊಡೆದಿರೋದು ಅಂದ್ರೆ ಅದು ಎಷ್ಟಿರೋದು, ಅದು ತಲೆಗೆ ಪೆಟ್ಟು, ಬೆನ್ನಿಗೆ ಮತ್ತೆ ತಲೆಗೆ ಪೆಟ್ಟು ಸಿಕ್ಕಿದೆ. ಅದಿನ ಸಾರಿ ಹೇಳಿದ್ದೇನೆ, ತಲೆ ಎಲ್ಲ ಉಜ್ಜಿ ಒರೆಸಿ ಎಲ್ಲ, ನಾ ಬೇಕಂತಲೇ ಮಾಡಿದಲ್ಲ. ಅದು ಫುಲ್ ಇನ್ವಾಲ್ವ್ಮೆಂಟ್, ಎಂತ ಭಯಂಕರ ಇನ್ವಾಲ್ವ್ಮೆಂಟ್ ಆ ಥರ ಇನ್ವಾಲ್ವ್ ಆಗಿ ಅದು ಬಿದ್ದೋಯ್ತು ಹಾಗೆ. ಸೊ ಏನು ಕಾಮಿಡಿ ಆಗಿ ಬರಲಿ, ಇದ್ದ ಸೆಟ್ ಎಲ್ಲ ನಗಾಡ್ತಾ ಇದ್ದಾರೆ ಎಲ್ಲ. ಇವರು ರವಿ ಅಣ್ಣ, ನಮ್ಮ ಕ್ಯಾಮರಾಮ್ಯಾನ್ ರವಿ ಸುವರ್ಣ ಸರ್, ಅವರು ಸಹ ನಗಾಡ್ತಿದ್ದಾರೆ, ಕ್ಯಾಮರಾ ಬಿಟ್ಟು ನಗಾಡ್ತಿದ್ದಾರೆ ಇವರು ಪೆಟ್ಟದಿಂದ ಅಂತೇಳಿ. ಸೊ ಆ ದಿನ ಎಲ್ಲ ಒರೆಸಿ ಎಲ್ಲ ಇದೆಲ್ಲ ಮಾಡಿದೆ. ಸಾರಿ ಅಣ್ಣ ಅವರು ಪಾಪ ಅಂತೇಳಿ ಸಾರಿಲ್ಲ, ಅದೆಲ್ಲ ಆಗ್ತದೆ, ಅದೆಲ್ಲ ಇರ್ತದೆ ಎಂತ ಬೈಲಿಗೆಲ್ಲ ಹೋಗ್ಲಿಲ್ಲ ನಂಗೆ. ಈಗ ಕಾಂತಾರ ಆದ್ಮೇಲೆ ಈಗ ನೀವು ಬೇರೆ ಎಲ್ಲ ಸಿನಿಮಾ ಮಾಡ್ತಾ ಇದ್ದೀರಿ, ಬಟ್ ಜನರೆಲ್ಲ ಕಾಂತಾರದ್ದು ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಪಾರ್ಟ್ ಯಾವಾಗ ಮಾರ ನೀನಿತ್ತಿ ಅದರಲ್ಲಿ ಅಂತದೆಲ್ಲ ಕೇಳ್ತಾರೆ. ನಾನು ಹೇಳೋದು, ನಂಗೆ ನಾನಿಲ್ಲ ಆ್ಯಕ್ಚುಲಿ ಇದರಲ್ಲಿ, ಅದು ಪ್ರೀಕ್ವಲ್ ಸ್ಟೋರಿ. ಸೊ ಅದ್ರಲ್ಲಿ ನಾನಿಲ್ಲ ಇದರಲ್ಲೇ, ನಂಗೆ ಸಣ್ಣದು ಆಯಿತಾ. ಸೊ ಅದೊಂದು ಕಡೆ ನಡೀತಾ ಉಂಟು. ನಮ್ಮದು ಇಲ್ಲಿ ವರ್ಕ್ ಆಗ್ತಾ ಉಂಟು. ಆರಾಟ ಸ್ಕ್ಯಾಮ್ ರಿಲೀಸ್ ಆಯಿತು, ಈಗ ಆರಾಟ ರಿಲೀಸ್ ಆಯಿತು, ನೆಕ್ಸ್ಟ್ ಮಗ್ಗಿ ಪುಸ್ತಕ ಇದೆ, ಸಪೋರ್ಟ್ ಮಾಡಿ. ಸೊ ಹಾಗೆ ನಡೀತಾ ಉಂಟು. ಎಸ್ ರಂಜನ್, ನಾವೀಗ ಇಷ್ಟು ಹೊತ್ತು ಒಂದು ಗೊತ್ತಿಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೆಂತ್ ಆಗಿದೆ, ತುಂಬ ಮಾತನಾಡಿಕೊಂಡು ಹೋದ್ವಿ. ತುಂಬ ವಿಷಯಗಳು ಬಂತು, ನಿಮ್ಮ ಲೈಫ್ ಇದು ಬಂತು, ಸಿನಿಮಾದ್ದು ಬಂತು, ಮೇಕಿಂಗ್ ಇದು ಬಂತು, ಸಾಂಗ್ ಇದು ಬಂತು, ಕಾಂತಾರದ್ದು ಬಂತು, ಎಲ್ಲವೂ ಮಾತಾಡಿಕೊಂಡು ಹೋಗ್ತಾ ಇದ್ದೆ. ಇನ್ನು ಸಿಕ್ಕಾಪಟ್ಟೆ ವಿಷಯಗಳಿದೆ, ಇನ್ನು ಫ್ಯೂಚರ್ ನಿಮ್ಮ ಸಿನಿಮಾ ಬರುವ ಕೂಡ ಕೇಳುವ. ಈಗ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಆರಾಟ ಸಿನಿಮಾದ ಬಿಡುಗಡೆಗೆ? ಎಕ್ಸೈಟ್ಗಿಂತ ಭಯನೂ ಇದೆ ಆಕ್ಚುಲಿ. ಅದು ಯಾಕಂದ್ರೆ ಅದು ನಾನು ಹೇಳ, ಮನೆ ಶಿಫ್ಟ್ ಮಾಡಿದ್ದೀರಾ ಅಂತ ಸಹ ಕೇಳಿಪಟ್ಟೆ ಮಾರೆ. ಮಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೇನೆ ಇಲ್ಲಿ ಪ್ರಮೋಷನ್ಗೋಸ್ಕರ ಮಾತ್ರ. ಮನೆಯನ್ನು ಆಚೆ ಅಲ್ಲಿ ಮನೆಯಲ್ಲೇ ಕಾಸರಗೋಡಲ್ಲಿ ಉಂಟು. ಅಡ್ಡ ಹೇಳ್ತಾರಲ್ಲ, ಅಡ್ಡ ಇಲ್ಲೊಂದು ಅಡ್ಡ ಮಾಡಿದ್ದಾನೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನನಗೆ ಭಯ ಆಕ್ಚುಲಿ. ಎಕ್ಸಾಮ್ ಬರ್ದಾಗಿದೆ, ಇನ್ನು ರಿಸಲ್ಟ್ ಬರ್ಬೇಕಲ್ಲ. ಸೊ ರಿಸಲ್ಟ್ ಕೊಡುವಂಥ ಮಾಸ್ಟರ್ಗಳು ನೀವೇ ಬಂದು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ಅಲ್ಲ, ಈ ರಿಲೀಸ್ ಹತ್ತಿರ ಬರುವಾಗಲ್ಲ ಕೆಲವರು ಹೇಳ್ತಾರೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಫಸ್ಟ್ ಡೇ ಹೇಗೆ ತಗೊಳ್ಬಹುದಾ, ಜನರು ಏನು ಹೇಳ್ಬಹುದಾ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಗೆ ಅದನ್ನ ತೂಗೊಳತೆ ಮಾಡಿ ಹೇಳ್ಬೋದು ಅಂತದೆಲ್ಲ ಆಗ್ತಾ ಉಂಟು ಫೀಲ್. ಅಂದರೆ ನನಗೆ ನಿದ್ದೆ ಬರೋದಿಲ್ಲ ಅಂತೆಲ್ಲ, ನಿದ್ದೆ ಇಲ್ಲ ಇಲ್ಲಿ. ಒಂದು ಅಂದರೆ ಅದು ಇವೆಂಟ್ ಇದು ಇವೆಂಟ್ ಪ್ರಮೋಷನಿಗೆ ನಾವು ಹೋಗ್ತಿದ್ದೇವೆ, ಓಡಾಡ್ತಿದ್ದೇವೆ ಎಲ್ಲರೂ ಸಹ. ಯಾರು ನಾನೊಬ್ಬ ಅಂತಲ್ಲ, ಈ ರೂಮಲ್ಲಿ ಎಲ್ಲ ರೂಮಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ, ಎಲ್ಲರೂ ಭಾಗ್ಯಣ್ಣ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಮತ್ತೆ ಇವರು ಸವಿಯಣ್ಣ, ಕಲ್ಲಡ್ಕ ಗೊಂಬೆ ಸವಿಯಣ್ಣ ಆಗಿರ್ಬೋದು, ಮತ್ತೆ ಎಲ್ಲರೂ, ಉತ್ಸವ ಮಂಜೂರು, ಮತ್ತೆ ಸುಭಾಸ್ ಅಂತ ಹೇಳಿದ್ದಾನೆ, ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೇವೆ ಪ್ರಮೋಷನ್ ಆಕ್ಟಿವಿಟೀಸಿಗೆ. ನಾವು ಬರುವಾಗನೇ ನೈಟ್ ಲೇಟ್ ಆಗ್ತದೆ, ನಿದ್ದೆ ಮಾಡುವಾಗ ಅಲ್ಲಿ ಮೀಟಿಂಗ್ ನೆಕ್ಸ್ಟ್ ನಾಳೆದು ಪ್ಲಾನ್ ಎಲ್ಲ ಆಗುವಾಗ ಒಂದು 2 ಗಂಟೆ ಆಗ್ತದೆ. ಅಲ್ಲಿಂದ ನಿದ್ದೆ ಮಾಡೋದು, ಬೆಳಗ್ಗೆ ಪುನಃ ಬೇಗ ಹೇಳುದು, ಬೇಗ ಎದ್ದು ಸ್ನಾನ ಮಾಡ್ಲಿಕ್ಕೆ ಹೋಗುದು. ಸ್ನಾನ ಮಾಡೋಕೆ ಹೋಗಿ ಅಲ್ಲಿ ಗಲಾಟೆ ಎಲ್ಲ ಉಂಟು ಸ್ವಲ್ಪ, ಬೇಗ ಬಾರ ಅದಿದ್ದು, ನಾನು ಈಗ ಒಕ್ಕಿದಷ್ಟೇ, ಬಾಗಿಲು ಬಡಿಯುವುದು, ಬೇಗ ಬಾರ ಹಾಗೆ ಹೇಳುದು, ಇದೆಲ್ಲ ನಡೀತಾ ಇರ್ತದೆ. ನೀಂತ ನಿದ್ದೆ ಮಾಡಿದ್ಯಾ ಅಲ್ಲಿ ಎಲ್ಲ ಬೇರೆ ಅಂತ ಕೆಲಸ ಹಾಗೆಲ್ಲ ಕೆಲವೊಂದು ಆಗ್ತಾ ಇರ್ತದೆ, ಅದೆಲ್ಲ ಕೇಳಬಾರ್ದು, ಸೆನ್ಸರ್. ಸೊ ಆ ಥರ ಎಲ್ಲ ಗಲಾಟೆ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಅಲ್ಲಿ ಹತ್ತಿರದಲ್ಲೇ ಒಂದು ಹೋಟ್ಲ್ ಇದೆ, ಸೂಪರ್ ಫುಡ್ ಸಿಗ್ತದೆ ಅಲ್ಲಿ. ಮಂಗಳೂರಿಗೆ ಬಂದು ನಾನು ಡೈಲಿ ಒಂದೊಂದು ತಿಂತಾ ಇದ್ದೇನೆ. ಈ ಬೆಳಗ್ಗೆ 2 ಪ್ಲೇಟ್, ಅಂದರೆ ಗೋಳಿ ಬಜ್ಜಿ ಅಂತಲ್ಲ, ಒಮ್ಮೆ ಪೂರಿ ಬಜ್ಜಿ,
ಮತ್ತೊಂದು ಪುನಃ ಇದು ಪುಲಾವ್ ತಿನ್ನೋದು ಭಯಂಕರ ತಿಂತಾನೆ, ಕಾಣ್ಲಿಕ್ಕೆ ಮಾತ್ರ. ಒಂಜಿ ಪ್ಲೇಟ್ ಗೋಳಿ ಬಜೆ, ಒಂದು ಗೋಳಿ ಬಜ್ಜಿ ಆಗಿರ್ಬೋದು, ಮತ್ತೆ ಅವರ ಪ್ಲೇಟಿಂದ ತೆಗೆದು ತಿನ್ನೋದು, ಇದೆಲ್ಲ ಮಾಡ್ತಾ ಇರ್ತೇವೆ ನಾವು. ಒಂದು ಫ್ಯಾಮಿಲಿ ಎಲ್ಲ ಮರ, ಅದ್ರಲ್ಲಿ ಎಂತ ನಾಚಿಕೆ ಸೊ ಬಿಡ್ಲಿ. ಆ ಥರ ಅದೆಂತ ಉಂಟು ನಮ್ಮದೆಲ್ಲ ಎಲ್ಲ. ಸೊ ಹಾಗೆಲ್ಲ ಮಾಡ್ಲಿಕ್ಕೆ ಉಂಟು. ಮತ್ತೆ ಮಧ್ಯಾಹ್ನ ನಂಗೆ ಭಾರಿ ಖುಷಿ ಆಗುದು. ಮಧ್ಯಾಹ್ನ ಒಳ್ಳೆ ಮೀನು ಫ್ರೈ. ಯಾವ ಮೀನು ಇಷ್ಟ ರಂಜನಿಗೆ? ನಂಗೆ ಬಂಗುಡೆ ಬೂತ್, ನಂಗೆ ಹಾಗೇನಿಲ್ಲ, ಬಂಗುಡೆ ಬೂತ ಡಿಸ್ಕೋ ಎಲ್ಲ ಸಹ. ಸೊ ಜಾಸ್ತಿ ಬಂಗುಡೆ ಮತ್ತೆ ಡಿಸ್ಕೋ ತಗೊಳ್ತೇನೆ. ಡಿಸ್ಕೋ ತವಾ ಫ್ರೈ, ನಂಗೆ ಮಂಗಳೂರು ಶೈಲಿ ಇದು ಫ್ರೈ ನಂಗೆ ಭಾರಿ ಇಷ್ಟ. ಸೊ ತವಾ ಫ್ರೈ ತಗೊಳ್ಳೋದು, ಮತ್ತೆ ಒಳ್ಳೆ ಅನ್ನ, ಅದಕ್ಕೆ ಮೀನು ಸಾರು. ಆಹಾ, ಅದೆಲ್ಲ ರಾತ್ರಿ ಆಗುವಾಗ ಮಾತ್ರ ನಂಗೆ ಬೇಜಾರಾಗುದು ಅಂತಂತ ಹೇಳಿದ್ರು. ರಾತ್ರಿ ಎಂತ ಸಿಕ್ಕುದಿಲ್ಲ, ರಾತ್ರಿ ಬಿರಿಯಾನಿ ಸಿಕ್ಕುದು, ಒಂದು ಅಟ್ಲೀಸ್ಟ್ ಒಂದು ಕಬಾಬ್ ಸಿಗ್ತದೆ. ಕಬಾಬ್ ಸಿಗ್ತದೆ, ಕಬಾಬ್ ತೆಗಿದೆ, ಅದು ತಿಂದು ನಮಗೆ ಸಾಕಾಗಿದೆ. ಓಕೆ ಆಗಿದೆ. ಫಿಶ್ ತಿನ್ನುವಾಗ ಒಂದು ಮಜಾ ಬೇರೆ ಅದು. ಅದು ಹೆಲ್ತಿಗೆ ಸಹ ತೊಂದರೆ ಇಲ್ಲ, ಗಟ್ಟಿ ಅಲ್ಲ. ಚಿಕ್ಕ ಅಲ್ಲ, ನಾನಿನ್ನು ಚಿಕನ್ ಅವ್ರು ಬಂದು ಹೊಡಿಬೇಡಿ ಮಾರೆ. ಚಿಕನ್ ಒಳ್ಳೇದು, ಸೂಪರ್, ನನ್ಗೆ ಇಷ್ಟ. ಮೀನು ಅದಕ್ಕಿಂತ ಬೆಸ್ಟ್ ಅಂತ. ಬೆಸ್ಟ್ ಅಂದ್ರೆ ಮೀನು ನಂಗೆ ಒಂದು ಬೇರೆ ಏನದು ಫೀಲ್ ಇಲ್ಲಿವರೆಗೆ ಗೊತ್ತುಂಟು. ತಿಂದೆ ಈಗ ರಂಜನ್ ಚುರುಕಾಗಿದ್ದಾರೆ ಅಂತ ಕಾಣಿಸ್ತದೆ. ಮೀನು ತಿಂದ ಅದು ಬೆಂಗಳೂರಿನವ್ರು ಹೇಳ್ತಾರೆ, ಅದು ಎಂತ ನಂಗೆ ಈಗ ಗೊತ್ತಿಲ್ಲ. ಮೀನು ತಿಂದು ಚುರುಕ ಅಂತ. ಚುರುಕೇನಿಲ್ಲ ಆಯ್ತಾ, ನಾವು ಮೊದಲ ಚುರುಕಲ್ಲ. ಮೀನು ತಿನ್ನೋದೀಗ ನಮ್ಗೊಂದು ಇಷ್ಟ. ಎಸ್, ನಾವೀಗ ನಮ್ಮ ಸಂದರ್ಶನದ ಕೊನೆ ಹಂತದಲ್ಲಿದ್ದೇವೆ. 21ನೇ ತಾರೀಕಿಗೆ ಕರ್ನಾಟಕದಾದ್ಯಂತ ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕುಂದಾಪುರ, ಉಡುಪಿ, ಮಂಗಳೂರು, ಶಿವಮೊಗ್ಗ ಇಷ್ಟು ಕಡೆಯಲ್ಲಿ ನಮ್ಮ ಸಿನಿಮಾ ಬರ್ತಾ ಉಂಟು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಒಬ್ಬ ಚಿಕ್ಕ ಹುಡುಗನಿಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಈಗ ಏನ್ ರಂಜನ್ ಏನಾಗಿದ್ರು ಜನರ ಪ್ರೀತಿಯಿಂದ, ಅವರ ಆಶೀರ್ವಾದ, ಅವರ ಹತ್ರವೇ ನೀವು ಡೈರೆಕ್ಟ್ ಆಗಿ ಹೇಳ್ಬೇಕು ನಿಮ್ಮ ಸಿನಿಮಾ ಬರ್ತಾ ಇರೋ ಬಗ್ಗೆ. ಒಂದು ತುಳುವಲ್ಲಿಯೂ ಕೂಡ ಹೇಳಿ, ತುಳು ಕಲ್ತಿದ್ದೀರ ಅಂತ ಹೇಳಿದ್ರೆ ತುಳುವಲ್ಲಿ ಎಂತ ನೀವು ಸ್ವಲ್ಪ ಕನ್ನಡದಲ್ಲಿ ಸಹ ಹೇಳ್ಬೇಕು. ಒಂದುವೇ ಬರ್ಪುನ ಜೂನ್ 21 ತಾರೀಕಿಗೆ ಎಂಕಲ್ನ ಆರಾಟ ಸಿನಿಮಾ ಪುರ ಕರ್ನಾಟಕಡ್ ಬಿಡುಗಡೆ ಆವರೊಂದುಂಡು. ಮಾತಪೋದು ಥಿಯೇಟರ್ ತೋಡು ಪಂದು ರಿಕ್ವೆಸ್ಟ್ ಆಯ್ತಾ. ಪಂಡೆ ಸೊ ಕನ್ನಡದಲ್ಲಿ ಹೇಳ್ತೇನೆ, ತಪ್ಪಿಲ್ಲ. ಥ್ಯಾಂಕ್ ಯು. ಮತ್ತೆ ಎಲ್ರಿಗೂ ನಮಸ್ಕಾರ. ಜೂನ್ 21ಕ್ಕೆ ಮರಿಬೇಡಿ, ಆರಾಟ ಸಿನಿಮಾ ರಿಲೀಸ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ವೀಕ್ಷಿಸಬೇಕು, ನನಗೆ ಸಪೋರ್ಟ್ ಮಾಡಬೇಕು. ನೀವು ಸರ್ಕಾರಿಯಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಈಗಲೂ ನೀವು ನನ್ನ ಪ್ರೀತಿಯಿಂದ ಪ್ರವೀಣ ಅಂತ, ದಡ್ಡ ಪ್ರವೀಣ ಅಂತ ಕರಿತೀರಾ, ಅದರಲ್ಲಿ ನಾನು ಹೆಮ್ಮೆ ಪಡ್ತೇನೆ. ನನಗೆ ಭಾರಿ ಖುಷಿ ಇದೆ. ನನಗೆ ದಡ್ಡ ಪ್ರವೀಣ ಅಂತ ಕರೀ, ತುಂಬ ಜನ ಕೇಳ್ತಾರೆ ದಡ್ಡ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಅಂತ. ಇಲ್ಲ, ದಡ್ಡ ಅಂತ ಹೇಳಿದ್ರೆ ಬೇಜಾರಲ್ಲ, ನನಗೆ ಅದು ಹೆಮ್ಮೆ. ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಕೊಡುಗೆ, ನನಗೆ ದೊಡ್ಡ ಕೊಡುಗೆ ಅದು. ನನಗೆ ರಿಷಭಣ್ಣ ಕೊಟ್ಟಂಥ ದೊಡ್ಡ ಕೊಡುಗೆ ನನಗೆ ದಡ್ಡ ಪ್ರವೀಣ ಅಂತ ಹೆಸರು. ಸೊ ಅದಾದಮೇಲೆ ಕಾಂತಾರಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಆರಾಟ ಅಂತ ಬರ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ಈಗ ಮಂಗಳೂರಿನಲ್ಲಿ ಕೂಡ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಜೂನ್ 21ಕ್ಕೆ ನಮ್ಮ ಸಿನಿಮಾದ ಒಂದು ಇನಾಗ್ರೇಷನ್ ಫಂಕ್ಷನ್ ಇದೆ. ರಂಜನ್ ಸೇರಿ ಎಲ್ಲ ಕಲಾವಿದರು ಆ ಶೋನಲ್ಲಿ ಇರ್ತಾರೆ. ಆದಷ್ಟು ಜನಗಳು ಮಾರ್ನಿಂಗ್ನ ಫಸ್ಟ್ ಶೋಗೆ ಬನ್ನಿ, ರಂಜನನ್ನ ಡೈರೆಕ್ಟ್ ಆಗಿ ಭೇಟಿಯಾಗಿ ಅವರ ಜೊತೆಗೆ ಕೂತು ಸಿನಿಮಾ ನೋಡಿ, ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ರಂಜನ್ ಸಿಕ್ಕಿದ್ದಕ್ಕೆ, ರಂಜನ್ ಕೊಟ್ಟ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಬಿಸಿ ಇದ್ದೀರಿ. ಏನಿಲ್ಲ, ಈಗ ನಮ್ಮ ಕರ್ತವ್ಯ ಕೂಡ. ಈಗ ನಮ್ಮ ಮಂಗಳೂರಿನ ನಿರ್ದೇಶಕರು ಪುಷ್ಪರಾಜ್ ರೈ ಮಲಾರ ಡೈರೆಕ್ಟರ್, ಆಮೇಲೆ ನಮ್ಮ ರಾಘವೇಂದ್ರ ಹೊಳ್ಳ ಅವರು, ಹಾಗೆ ಅವರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಸೇರಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಫ್ಲೇವರ್ ಇದೆ, ಹಾಗೂ ಮಂಗಳೂರು ಕನ್ನಡದಲ್ಲಿ ಒಂದು ಬ್ಯೂಟಿಫುಲ್ ಸಿನಿಮಾ. ಸೊ ಕರ್ನಾಟಕದಿಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ. ಇನ್ನೇನು 1-2 ದಿನದಲ್ಲಿ ಬುಕ್ಕಿಂಗ್ಸ್ ಕೂಡ ಓಪನ್ ಆಗ್ತಿದೆ ಎಲ್ಲ ಕಡೆ. ಬುಕ್ ಮೈ ಶೋ ಅಲ್ಲಿ ಟಿಕೆಟನ್ನು ಬುಕ್ ಮಾಡಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ದಡ್ಡ ಪ್ರವೀಣನನ್ನು ಇಲ್ಲಿ ತನಕ ತಗೊಂಡು ಬಂದಿದ್ದೀರಾ, ಇನ್ನು ಮುಂದೆ ಕೂಡ ನೀವೇ ಹರಸಿ ಆಶೀರ್ವದಿಸಿ ಅವರನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲ ಹತ್ರ ಕಳಕಳಿಯ ವಿನಂತಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.